ಸನ್ಮಾನ್ಯ ಸ್ಪೀಕರ್ ಆದ UT ಖಾದರ್ ಅವರು ಬರುತ್ತೇನೆ ಎಂದು ಹೇಳಿದ್ದಾರೆ. ಖಂಡಿತ ಬರುತ್ತಾರೆ. ಸಮಯ ಹೆಚ್ಚು ಕಡಿಮೆ ಆಗಬಹುದು. ವೇದವ್ಯಾಸ ಕಾಮತರು ಇವತ್ತು ನಮ್ಮ ಅತಿಥಿ, ಅವರು ಬರ್ತಾರೆ. ಸಮಯದಲ್ಲಿ ಅವರಿಗೆ 100 ಕಡೆಗೆ ಹೋಗಲಿಕ್ಕೆ ಉಂಟು, ಬರ್ತಾರೆ ಖಂಡಿತ ಅವರು. ನಮ್ಮ ಭಾಗ್ಯ, ನಮ್ಮ ಯೂನಿವರ್ಸಿಟಿಯ ಕುಲಪತಿಗಳಾದ ಪ್ರೊಫೆಸರ್ ಧರ್ಮರಾವ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರು ಒಮ್ಮೆ ಮಾತಾಡಲಿಕ್ಕೆ ಶುರು ಮಾಡಿದರೆ 1 ಗಂಟೆ ಆದರೂ 2 ಗಂಟೆ ಅವರ ಮಾತನ್ನು ಕೇಳುವಂಥ ಆ ಮಾತಿನ ಒಂದು ಅವರ ಹತ್ರ ಹಿಡಿತ ಅವರ ಹತ್ರ ಇದೆ. ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಪ್ರೊಫೆಸರ್ PL ಧರ್ಮ ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ. ಶ್ರೀಯುತ ಗೋಪಾಲಕೃಷ್ಣ ಶೆಟ್ಟಿ ಅವರು ನೀಡುವ ಮೂಲಕ ಈ ಧಾರ್ಮಿಕ ಸಭೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಲಿದ್ದಾರೆ. ಶ್ರೀಯುತ ಗೋಪಾಲಕೃಷ್ಣ ಶೆಟ್ಟಿ ಅವರು. ಕೊಡಂಜಿ ಮುಖ್ಯ ಅತಿಥಿ ನಮ್ಮ ಊರ್ದಾರೆ ನಮ್ಮಾರೆ ಸದಾಶಿವ ಉಳ್ಳಾಳ್ರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಮಾತೆರ್ನಲ್ಲ ಪ್ರೀತಿ ಪಾತ್ರರಾದ ದುಮ್ಮುಳ ಸಮಾಜ ಸೇವೆಡೊಂಜಿ ಏರ್ ಪೌಂಡಲ ಸಹಾಯ ಮಲ್ಪ ಕೆಣ್ಣಕ್ಲಿಗೆ ಸಹಾಯ ಮಲ್ತೊಂದು ಪ್ರತಿಯೊರಿನ ಪ್ರೀತಿಗೆ ಪಾತ್ರರಾಯನ ಸದಾಶಿವ ಉಳ್ಳಾಳ್ರು ನಮ್ಮೊಟ್ಟಿಗೆ ಒಳ್ಳೆಯರು. ಅವರಿಗೆ ಮಾತೆರ್ನ ಪರವಾದ ಸ್ವಾಗತವನ್ನು ಕೋರುವೆ. ಮೂಲ್ಯ ಕೊಟ್ಟು ಸನ್ಮಾನಿಸಲಿದ್ದಾರೆ ಆದಿತ್ಯ ಶೆಟ್ಟಿ. ಅತಿಥ್ಯತ್ ನಮ್ಮನೆ ಜವನಿ ಯುವ ಪ್ರತಿಭೆ ಬಾರಿ ಮೇಲೆ ಫ್ಯೂಚರ್ ಇತ್ತಿನಾರು. ಮೋಹನ್ ಆಳ್ವೇರು ನಮ್ಮ ಮಾರ್ಗದರ್ಶಕರು. ಮೋಹನ್ ಆಳ್ವೇರು ನಮಗೆ ವಿವೇಕ್ ಆಳ್ವೇರು ಮ್ಯಾನೇಜಿಂಗ್ ಟ್ರಸ್ಟಿ ಆಳ್ವಾಸಿ ಎಜುಕೇಷನ್ ಫೌಂಡೇಶನ್ ಅದು ನಮ್ಮೊಟ್ಟಿಗೆ ಒಳ್ಳೆಯದು. ಸಮಾಜವು ಸಂಘವು ದೇಶವು ಮೆರೆದು ಮಸ್ತ್ ನನ್ನ ಕಾಣಿಕೆ ಸಂಧ್ಯರಂಡು ವಿವೇಕ್ ಆಳ್ವೇರನ್ನು ಮಾತೆರ್ನ ಪರವಾದ ನಾನು ಆಧಾರಪೂರ್ವಕ ಸ್ವಾಗತ ಮಾಡ್ತೇನೆ. ಶ್ರೀಯುತ ವಿವೇಕ್ ಆಳ್ವೇರಿನ ಸರ್ವಾಣಿ ಜಗದೀಶ್ ಶೆಟ್ಟಿ ದಯಮಂತದ ಮಿತ್ತ ಚಾವಡಿ ಬತ್ತದರಿನ ಮೂಲ್ಯ ಬೊಕ್ಕ ಸಾಲದ ಮಾನಾದಿಗೆ ಮೂಲಕ ಆತ್ಮೀಯವಾದಿ ಈ ಸಭೆಗೆ ಸ್ವಾಗತ ಮಲ್ಪಿ ಮೇರ್ ಬರ್ತದೆ. ನಮ್ಮ ಮಾತಿನ ಪರವಾದ ನೆಂಪುದ ಕಾಣಿಕೆ ಕೊಡ್ದು ಶ್ರೀಯುತ ಮೂಡಬಿದ್ರೆ ವಿವೇಕ್ ಆಳ್ವೇರಿನ ಅರ್ಥ ಪಿಡ್ತಿಡು ಮೂಕೆಡು ಎದುಕೊಂಡು ಬಂದು ವಿನಂತಿ ಮಲ್ತಂದುಲ್ಲ. ಶ್ರೀಮತಿ ಸವಿತಾ ಶೆಟ್ಟಿ. ನನ್ನ ಮಿತ್ರೆ ಧಾರ್ಮಿಕ ಕ್ಷೇತ್ರ ಮಲ್ಲ ಕೆಲಸ ಮಲ್ತಿನಾರು. ಪೂರ್ವ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದ ನಿರಂತರವಾದ ದೇವರನ ಸೇವೆಯನ್ನು ಮಲ್ತೊಂದುಳ್ಳೇರು. ನಮ್ಮ ಪಣ್ಣಗದ ಆಳವಂಜಿ ಅಂಜಿಕೆ ಜಂದೆ ಕೂಡಲೇ ಒತ್ತೊಂದೇರು. ಲಕ್ಷ್ಮಣ ಮೀಂದ್ರ ನಮ್ಮ ಮಾತೆರ್ನಲ್ಲ ಪರವಾದ ಸ್ವಾಗತ ಮಲ್ತೊಂದು. Guest Rajendra Kumar, GM and Zonal Head, Union Bank of India. Sir, on behalf of the Sangha and the Trust and the committee, I welcome you to this Ganeshotsav occasion. ಶ್ರೀಯುತ ರವೀಂದ್ರನಾಥ್ ಶೆಟ್ಟಿ ಯೂನಿಯನ್ ಬ್ಯಾಂಕ್ದ ಮಿತ್ತ ಚಾವಡಿ ಬತ್ತದೆ. ಶ್ರೀಯುತ ರಾಜೇಂದ್ರ ಕುಮಾರ್ನ ಮೂಕಡಿತ್ಕೊಂಡಂಚಿನ ಪ್ರತಿಮಾ ಶೆಟ್ಟಿ ಶ್ರೀಮತಿ ಪ್ರತಿಮಾ ಶೆಟ್ಟಿ ದಯಮಂತದೆ
ನೆಂಪುದ ಕಾಣಿಕೆ ಕೊರಪಿನ ಮೂಲಕ ಈ 19ನೇ ವರ್ಷದ ಸುರೂತ ದಿನದ ಧಾರ್ಮಿಕ ಸಭೆಗೆ ಶ್ರೀಯುತ ರಾಜೇಂದ್ರ ಕುಮಾರ್ ಮೆರೆನೆ ಅತಿಥಿ ಬೊಕ್ಕ ಸನ್ಮಾನ ಸ್ವೀಕಾರ ಮಲ್ಪುನಾರು ಪಾಂಗಾಲ ಬಾಬುಕರಗೆ ಜನಪದ ಕ್ಷೇತ್ರಡು ಭಾರಿ ಮಲ್ಲ ಸಾಧನೆ ಮಲ್ತದು ಇನಿ ಆರ್ನ ಸಮಾಜತ್ತು ಇಡೀ ನಮ್ಮ ದೇಶನೇ ಮೆಚ್ಚಿನೊಂಚಿನೊಂಜಿ ಸ್ಥಾನಡು ಆರುಳ್ಳಿರು ಪಾಂಗಾಲ ಬಾಬುಕರಗೆ ನಮ್ಮ ಮಾತೆರ್ನ ಪರವಾದ ಯಾನ್ ಸ್ವಾಗತ ಮಲ್ತೊಂದಿಲ್ಲ. ಮುಖ್ಯವಾಗಿ ಎಲ್ಲ ಅತಿಥಿಗಳೊಡನೆ ನನ್ನೊಂದು ವಿನಂತಿ ಏನೆಂದರೆ ಸುಪ್ರೀಂ ಕೋರ್ಟಿನ ಹೈಕೋರ್ಟಿನ ಆದೇಶ ಆಡಳಿತ ಮತ್ತು ಪೊಲೀಸ್ ಇಲಾಖೆಗಳ ಒಂದು ಒತ್ತಡ, ಇದರಿಂದಾಗಿ ಎಲ್ಲದಕ್ಕೂ ಸಮಯ ಮಿತಿಯನ್ನು ನಿರ್ಧರಿಸಿಬಿಟ್ಟಿದ್ದಾರೆ. ಆದ್ದರಿಂದ ನಾನು ಸಹ ಸೂಕ್ಷ್ಮವಾಗಿ ಸ್ವಾಗತ ಮಾಡಿದ್ದೇನೆ. ಎಲ್ಲರೂ ಅವರವರ ಸಮಯದ ಮಿತಿಯೊಳಗೆ ಸ್ವಾಗತ ಮಾತನ್ನು ಆಡಿಕೊಂಡು ನಮಗೆ ಶುಭವನ್ನು ಕೋರಿ ನಮ್ಮ ಈ ಸಮಾರಂಭಕ್ಕೆ ಶೋಭೆಯನ್ನು ತರಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮೇರೆಗೆ ಶ್ರೀಯುತ ಜಯಶೀಲ ಅಡ್ಡಿ ಅಂತ ಮಿತ್ತ ಚಾವಡಿ ಬತ್ತಿದೆ ಅರಿನೇ ಪಂಚಾಯತ್ ಮಲ್ಪಡು ವಿನಂತಿ ಮಲ್ತೊಂದಲ್ಲ. ಭಾರಿ ಒಂಜಿ ಇಂಪಾರ್ಟೆಂಟ್ ವಿಷಯ ಮದತ್ ಬಡಿಯೆ ಎನ್ನ ಎಲ್ಲಿ ದಿಂಚದ ಸಂಪರ್ಕ ಇತ್ತಿನ ಸಂಸ್ಥೆ ಥಿಯೋಲಾಜಿಕಲ್ ಸದಾನಂದರನೊಟ್ಟಿಗೆ ಭಾರಿ ಮಲ್ಲ ಮಸ್ತ್ ಸಮಯದ ಸಂಪರ್ಕ ಇತ್ತು. ನಮ್ಮ ದೇಶದ ನಮ್ಮ ಒಂದಿತ ಓಲ್ಡ್ ಹಿಸ್ಟ್ರಿದ ಬುಕ್ಸ್ದ ಎಂಚಿನ ಬೋರ್ಡ್ ಉಂದಾಳ ನಂಗೆ ಒಂಜಿ ಮಾಹಿತಿ ಬೋರ್ಡ್ ಉಂದಂಡ ಅಡೆ ಬೋರ್ಡ್ ಅಂದ ನಂಗೆ ಪೂರ ಮಾಹಿತಿ ಸಿಕ್ಕುನು. ಸಂಸ್ಥೆದ ಒಂಜಿ ಮಲ್ಲ ಸಾಧನ ಉತ್ಪನ್ನ ಫಾದರ್ ವಾಟ್ಸನ್ ಅರೇನು ಆರು ಈ ಆರ್ನ ಒತ್ತಡದ ಸಮಯದಲ್ಲೂ ನಾವು ಲೆಪ್ಪುನ ಕೂಡಲೇ ತಂದು ಬೈದೇರು. ಫಾದರ್ ವಾಟ್ಸನ್ಗೆ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಕೋರೊಂದಿಲ್ಲ. ಧನುಷ್ ಶೆಟ್ಟಿ ನಮ್ಮೊಟ್ಟಿಗೆ ನಮ್ಮ ಪ್ರೀತಿಪೂರ್ವಕವಾದ ಲೆತ್ತಿನಕ್ಕೆ ಬಂಟರಾಯಣ ನಾಡವರ ಮಾತೃ ಸಂಘದ ಕುಂದಾಪುರ ತಾಲೂಕು ಸಮಿತಿಯ ಸಂಪತ್ ಕುಮಾರ್ ಶೆಟ್ಟರು, ಉಡುಪಿ ತಾಲೂಕು ಸಮಿತಿಯ ಶಿವಪ್ರಸಾದ್ ಹೆಗ್ಗರು, ಮೂಡುಬಿದ್ದೆ ಬನ್ ಸಂಘದ ತಿಮ್ಮಯ್ಯ ಶೆಟ್ಟರು, ಉಲ್ಲಾಲ ವಲಯ ಬನ್ ಸಂಘದ ರವೀಂದ್ರ ರೈಕುಳು, ಜಪ್ಪು ಬನ್ ಸಂಘದ ವಸಂತ್ ಶೆಟ್ಟರು, ಕಾವೂರು ಬನ್ ಸಂಘದ ಆನಂದ್ ಶೆಟ್ಟರು, ಮುಚ್ಚೂರು ಕೊಂಪಾದ ಬನ್ ಸಂಘದ ರಾಮಚಂದ್ರ ಕಾವೇರಿ ಮಕ್ಕಳು ಪೂರ ನಮ್ಮ ಪ್ರೀತಿಗೆ ಹೋಗ್ಕೊಂಡು ದೂರದ ಊರದ್ದು ಇಡೀ ಬೈದೇರಿ ಮಕ್ಕಳಿಗೆ ಪೂರ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸೊಂದು ನನ್ನ 2 ಪಾತ್ರ ಮುಗಿತು. ಅಲ್ಲ ಅಂಚನೆ ಸಚಿನ್ ಆಳ್ವ ಅಂಚನೆ ಶ್ರೀಯುತ ವಸಂತ ಶೆಟ್ರಿನ ಇಂಜಿನಿಯರ್ ವಿನೋದ ಶೆಟ್ರಿ ಮೇರ್ ಬತ್ತದೆ ಶಾಲದ ಮಾನಾದಿಗೆ ಉರ್ದು ಮಾನಾದಿಗೆ ಸಂದೇಶ ಮಲ್ಪಡು. ಗೋಪಾಲ್ ಶೆಟ್ಟಿ ಪಡೀಲ್ ದಯಮಲ್ತದೆ ಗೋಪಾಲ ಶೆಟ್ಟಿ ಪಡೀಲ್ ಮೇರ್ ಬತ್ತದೆ ಶ್ರೀಯುತ ವಸಂತ ಶೆಟ್ರಿನ ಮೂಕೆ ಎಡೆದುಕೊಂಡು ಬಂದು ವಿನಂತಿ ಮಲ್ತೊಂದುಲ್ಲೆ. ಚೇತನ್ ಚೌಟ ಪ್ರಸಾದ ಸಮಿತಿದ ಚೇತನ್ ಚೌಟ ಮಿತ್ತ ಚಾವಡಿ ಬತ್ತದೆ ಶ್ರೀಯುತ ವಸಂತ ಶೆಟ್ರಿನ ಆತ್ಮೀಯವಾದ ಈ ಧಾರ್ಮಿಕ ಸಭೆಗೆ ಎದುಕೊಂಡು ಬಂದು ವಿನಂತಿ ಮಲ್ತೊಂದುಲ್ಲೆ. ಮನೆ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಧಾರ್ಮಿಕ ಸಭೆಗೆ ಉಪಸ್ಥಿತಿ ಈ ಸುಸಂದರ್ಭದಲ್ಲಿ ಅತಿಥಿಗಳಾಗಿ ಆಗಮಿಸಿದ ಪ್ರೊಫೆಸರ್ ಧರ್ಮ ಉಪಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿ ಕಲ್ಯಾಣ ವಿಭಾಗದ ನಿರ್ದೇಶಕರಾಗಿ, ಮೌಲ್ಯಮಾಪನ ವಿಭಾಗದ ಕುಲಸಚಿವರಾಗಿ, ಕಲಾ ವಿಭಾಗದ ಡೀನ್ ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಕ್ಷರಾಗಿ ವಿವಿಧ ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದು 34 ವರ್ಷದ ಬೋಧನಾ ಅನುಭವವನ್ನು ಹೊಂದಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿರುವ ಪ್ರೊಫೆಸರ್ ಧರ್ಮ ಇವರ ಮಾತಿಗಾಗಿ ವೇದಿಕೆ. ಸಭಿಕರೇ, 19ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವಡು ಎಂಗ್ಲೆಗ್ ಮಾತ ಭಾಗವಹಿಸರೆ ಅವಕಾಶ ಮಲ್ತು ಕೊಡ್ತಿನ ಮಾಲಡಿ ಸರ್ಗ್ ಪ್ರಪ್ರಥಮವಾದ ಧನ್ಯವಾದ ಪನ್ನೊಂದು
ಗಣೇಶನ ಗಣೇಶೋತ್ಸವದ ಪರವಾದ ರಡ್ಡು ಪಾತೆರ ಯಾನು ನಿಕ್ಲನ ಎದುರು ಉಂತುದೆ 19 ವರ್ಷದ ಸೆಲೆಬ್ರೇಷನ್ ಆತಂಡು ಈತನೆಟ ಇಡೀ ದೇಶಡು ಬೇತೆ ಬೇತೆ ಜಾಗುಡು ಬೇತೆ ಬೇತೆ ರೂಪಡು ಗಣಪತಿ ನೆಂಕಲು ಪ್ರಾರ್ಥನೆ ಮಲ್ತೊಂದುಲ್ಲ ಬೊಕ್ಕ ಗಣೇಶನ ಇನಿಕ್ ಸ್ವಾಗತ ಮಲ್ತೊಂದು ಪ್ರತಿಷ್ಠಾಪನೆ ಮಲ್ತೊಂದುಲ್ಲ ಸಂಘ ಸಂಸ್ಥೆಲು ಇಡೀ ದೇಶಡು ಬೇತೆ ಬೇತೆ ರೂಪಡು ಗಣಪತಿನ ಬೇತೆ ಬೇತೆ ಉದ್ದೇಶಗೂ ಗಣಪತಿನ ಪ್ರತಿಷ್ಠಾಪನೆ ಮಲ್ತೊಂದುಲ್ಲ 18ನೇ ಪ್ರತಿಷ್ಠಾಪನೆ ಆಯಿ ಬೊಕ್ಕ 19ನೇ ಪ್ರತಿಷ್ಠಾಪನೆ ಇನಿ ಮಲ್ತೊಂದುಲ್ಲ ಒಂಜಿ ವರ್ಷದ ದುಂಬು ದಾದ ಮಲ್ತೊಂದುತ್ತೆ ಎಂಕುಲು ದಾದ ಮಲ್ತದ ಊರುಗು ಜನಕ್ಲೆಗ್ ದಾದ ಮಲ್ತದ ಸ್ಟೂಡೆಂಟ್ಸ್ ನಕ್ಲೆಗ್ ದಾದ ಮಲ್ತದ ಊರುಗ್ ದಾದ ಮಲ್ತದ ಅಭಿವೃದ್ಧಿಗೆ ದಾದ ಮಲ್ತದ ಅಂತ ಪಂಡದ ಪ್ರತಿ ಸಾರಿ ಗಣೇಶ ಬನ್ನಗ ಎಂಕ್ಲಡ ಪ್ರಶ್ನೆಗೆ ಏನೊಂದು ಪುವೆ ಎಂಕ್ಲು ದೇವರಿನ ಸಾಕ್ಷಾತ್ ದೇವರಿನ ತುಯರ ಸಾಧ್ಯ ಪೂಜಿ ಆಂಡ ಒಂಜತ್ತು ಒಂಜಿ ಸಂದರ್ಭಡು ದೇವರು ಬೇತೆ ಬೇತೆ ರೂಪಡು ಬತ್ತದ ನಿಕ್ಲು ಕರನೆ ಒಂಜಿ ವರ್ಷಡು ದಾದ ಮಲ್ತದಾರ ನನ್ನೊಂಜಿ ಸರ್ತಿ ಏನನ್ ದಾಯ ಪ್ರತಿಷ್ಠಾಪನೆ ಮಲ್ತದಾರ ನಿಕ್ಲಡ ಏನನ್ ಪ್ರತಿಷ್ಠಾಪನೆ ಮಲ್ತದ ಬೇಡನರ ರಿಕ್ವೆಸ್ಟ್ ಮಲ್ಪರ ನಿಕ್ಲಡ ದಾದ ಉಂಡು ಎಂಕ್ಲನ ಪ್ರತಿ ಸಾರಿ ಕೇನೊಂದುಲ್ಲೆ ಬೇತೆ ಬೇತೆ ಜಾಗುಡು ಮಲ್ಲ ಪ್ರವಾಹ ಆವೊಂದುಂಡು ಬದುಕುದ ನಾಶ ನಷ್ಟ ಆವೊಂದುಂಡು ಇಡೀ ಪ್ರಪಂಚಡು ಬೇತೆ ಬೇತೆ ಜಾಗುಡು ಬೇತೆ ಬೇತೆ ರೀತಿಯ ನಾಶ ನಷ್ಟ ಆವೊಂದುಂಡು ನಮ್ಮ ಅಕ್ಲಂಚಿನೊಟ್ಟುಗು ನಮ್ಮ ದಾದ ಎಂಕ್ಲ ಸಿಂಪತೈಸ್ ಮಲ್ತೊಂದುಂಡು ಅಕ್ಲಿಗ್ ಎಂಕ್ಲನ ಕಾಂಟ್ರಿಬ್ಯೂಷನ್ ದಾದ ಮಲ್ತೊಂದುಲ್ಲ ಇಂಚಿನ ನಾಶ ನಷ್ಟ ಆವಂದ ಎಂಕ್ಲು ದಾದ ಕಾಂಟ್ರಿಬ್ಯೂಷನ್ ಮಲ್ತೊಂದುಲ್ಲ ಅಂತ ಪಂಡದ ಗಣಪತಿ ಎಂಕ್ಲಡ ಏಪನ ಕೇನ್ವೇರು ಪ್ರತಿ ವರ್ಷಲ ನಿಕ್ ನಮ್ಮ ಉತ್ತರ ಮಲ್ತೊಂದುಜ್ಜಿಂದ ನಮ್ಮಂಜಿ 10-15 ವರ್ಷ ಆನಗ ಗಣಪತಿ ಕುಲ್ಪನಗ ಗಣಪತಿ ಎಂಕಡ ಬಾತಿ ಮಲ್ಲ ಪ್ರಶ್ನೆ ಕೇಂದ್ರ ಚಾನ್ಸಸ್ ಉಂಡು ಆಯೇ ಎದುರು ಬತ್ತದು ಪ್ರಶ್ನೆ ಕೇಂದ್ರ ಚಾನ್ಸಸ್ ಉಂಡು ಅಂಚಾದ ಈ ಸರ್ತಿ ಧ್ವನಿವರ್ಧಕ ಕಮ್ಮಿ ಆವೋಡು ಪಂಡದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪಂತಂದು ಅಂಚಾದ DJ ಪಣ್ಣಾಗ ಮಾಲಾಡಿ ಅನ್ನ ಪನ್ನಾಗ ಎಂಕ್ಲೆ ಮಾತ ಒಂಚೂರು ಮನಸ್ಸಿಗೆ ಬೇಜಾರಾಪುಂಡು ಆಂಡ ಒಂದು ಎಂಕ್ಲೆಗೆ ಒಂಜಿ ಪಾಠ ದೇವಸ್ಥಾನಡು ದೇವರಿನ ಪೂಜೆ ಮಲ್ಪನಾಗ ಎಂಕ್ಲೆಗೆ ಸಿನಿಮಾದ ಹಾಡು ಬೋರ್ಡು ಬಾಲಿವುಡ್ದ ಏನು ಸಂಗೀತ ಬೋರ್ಡು ಪರಿಸರ ಹಾಳು ಮಲ್ಪನ ಮಾಂತ ಪರಿಕರುಲ್ ಬೋರ್ಡು ಕಾನೂನು ಈ ದೇಶಡು ಬೊಡ್ಚಿಂದ ಪಂಡ ಎಂಕುಲ್ ಮಲ್ಪುವ ದೇವೇರು ಹಿರಿಯಕನಕುಲು ಪಂಡ ಎಂಕುಲು ಬುದ್ಧಿ ಕೇನುಜ ಅಂಚಾದು ಈ ಸರ್ತಿ ಕಾನೂನು ಮಲ್ತಿನಿ ಕ್ರಮ ಸರಿ ಉಂಡು ದುಂಬಗಲ ಕಾನೂನು ಎದುರು ಬತ್ತದ ಪರಿಸರ ನಾಶ ಮಲ್ಪರ ಬಲ್ಲಿ ಐನು ಒರಿಪಾವೋಡು ಸರಿಯಾಯಿನ ಪಾಠ ಮಲ್ಪಡು ಶಿಕ್ಷಣ ಸಂಸ್ಥೆಗಳು ಸರಿಯಾಯಿನ ಕೆಲಸ ಮಲ್ಪಡು ಮಾಂತ ಜನಕ್ಕಳು ಏರೇರು ಕೆಲಸ ಮಲ್ತೊಂದುಲ್ಲೇರು ಎಂಚಂಚಿನ ಕೆಲಸ ಮಲ್ತೊಂದುಲ್ಲೇರು ಈರಿನ ವೃತ್ತಿ ಧರ್ಮನು ಸರಿಯಾದ ಮಲ್ತಿಜಿನಂಡ ನಮ್ಮ ದೇಶನು ನಮ್ಮ ಸಂರಕ್ಷಣೆ ಮಲ್ಪರ ಸಾಧ್ಯ ಇಜ್ಜಿನ ಪಂಡದ ಗಣೇಶ ದಿನೋಲ್ ಎಂಕ್ಲಡೆ ಕೇನೊಂದು ಉಪ್ಪೇನು ಪಂಪಿನ ಒಂಜಿ ಸತ್ಯ ನಮಗೂ ಗೊತ್ತಾಂಡ ಈ ಪ್ರತಿಷ್ಠಾಪನೆ ಮಲ್ಪಿನಿ ಗಣೇಶ ಪೂಜೆ ಮಲ್ಪಿನಿ ಬುಕ್ ಆಯ್ನ ಬದಂಬೋತು ನೀರು ಪಾಡ್ನಿ ಐಕ್ ಮಾತ ಒಂಜಿ ಅರ್ಥ ಬರ್ಪುಂಡು ಯಾನು ಎನ್ನೊಂದೆ ಬಾರಿ ಮಲ್ಲಕ್ಕಲು ಬಾರಿ ಮಲ್ಲ ಧಾರ್ಮಿಕ ಸಭೆಡು ಭಾಗವಹಿಸಿದ ನಕ್ಕಲು ವೇದಿಕೆಡು ಕುಲ್ದೇರು ಯಾನು ಈತೆ ಪನ್ಪಿನಿ ಊರ್ದಕ್ಲೆಡ ನಮ್ಮ ಇವ್ರನ್ನ ರಕ್ಷಣೆ ಮಲ್ಪೊಡು ಪಂಡ ಪ್ರತಿ ಒಂಜಿ ವರ್ಷಡ್ಲ ಒಂಜಿ ಬ್ಯಾಕ್ ಸೈಡ್ ತೂದು ಎಂಕ್ಲು ಏತ್ ಪಾಪ ಮಲ್ತದ ಆ ಪಾಪನ ಮಾತ ನನ್ನ ಮಲ್ಪುಜ 20ನೇ ಗಣೇಶೋತ್ಸವ ಮಲ್ಪುನಾಗ ಯಾನು ಒಂಜಿ ಪಾಪಲ ಮಲ್ಪುಜಿ ಯಾನು ಏರೆಗ್ಲ ಅನ್ಯಾಯ ಮಲ್ಪುಜಿ ಯಾನು ಏರ್ನ ಬಂಜಿಗ್ಲ ಹಾಕುಜಿ ಯಾನು ಏರೆಗ್ಲ ಸಮಸ್ಯೆ ಮಲ್ಪುಜಿ ಇನ್ ಪಂಡದ ನಮ್ಮ ಒಂಜಿ ಪ್ರಾರ್ಥನೆ ಮಲ್ತುಂಡ ಗಣಪತಿನ ಪ್ರತಿಷ್ಠಾಪನೆ ಮಲ್ಪುನೈಕಿ ಒಂಜಿ ಅರ್ಥ ಆಪುಂಡು ಸರ್ ಪನ್ನೊಂದಿತ್ತೇರು ಪಾತೇರ್ನಾಗ ಎಂಕ್ಲ ಹಿರಿಯರ್ ನಕ್ಲು ಊರೂರು ತಿರುಗದು ಜೋಕ್ಲೆಗು ಹಾಸ್ಟೆಲ್ ಕಟ್ಟದು ಕೊಡ್ತೇವೆ ವಾಮಲ್ಲ ತ್ಯಾಗ ತೂಲೆ ನಾವು ಆ ತ್ಯಾಗದ ಒಂಜಿ ಪರಿಣಾಮ ಅದು ಏತೋ 1000 ಡಾಕ್ಟರ್ ನಕ್ಲು ಬೈದೇರು ಎಂಜಿನಿಯರ್ಸ್ ನಕ್ಲು ಬೈದೇರು ಬಾರಿ ಹಿರಿಯಕ್ಕಳು ಬೈದೇರು ಅಕ್ಲೇನು ಮಾತ ಎನ್ನೊಂದು ನಮ್ಮ ದಾದಂಡಲ ಮಲ್ಪಡ ಇವ್ರಿಗೂ ನಮ್ಮ ಜೋಕ್ಲೆಡ ದಾದಂಡ ಮಲ್ಪೋಡನ್ ಪಂಪಿನ ಒಂಜಿ ಬುದ್ಧಿ ಪಂಡಿಜಿನ್ ಪಂಡ ಈ ಗಣಪತಿಗೆ ನನ್ನ ಅರ್ಥ ಬರ್ಪೂಜಿ ಇತ್ತ ಲೆಕ್ಕ ಮಲ್ತೊಂದುಲ್ಲ ಎಂಕುಲು ಪ್ರತಿ ಸಾರಿ ಹೊಸ ಲೆಕ್ಕ ಮಲ್ತೊಂದುಲ್ಲ ಅಂಚಾದ ಮೂಲ್ ಬತ್ತಿನ ಮಾತ ಸಹೋದರ ಸಹೋದರಿಯರೊಂಜಿ ಎನ್ನ ಕಳಕಳಿಯ ಮನವಿದಾದ ಪಂಡ ನಮ್ಮ ಜೋಕ್ಲೆಗ್ ನೆತ್ತ ಪ್ರಾಮುಖ್ಯತೆ ಪನೊಡುನ್ ಪಂಡ ಬೇತೆ ಬೇತೆ ರೀತಿಡು ನಮ್ಮ ಎಕ್ಸ್ಪ್ಲೈನ್ ಮಲ್ತದ ನಮ್ಮ ಜೋಕ್ಲಿಗೆ ಕೊರ್ಜಿನ್ ಪಂಡ
ಗಣಪತಿ ಕೇವಲ ಎಂಕ್ಲೆಗ್ ಮೂರ್ತಿ ಆಪೇರು ಮೂರ್ತಿ ಓಲ್ಲ ಮಲ್ಪೊಲಿ ದಾದಲ ಮಲ್ಪೊಲಿ ಮೂರ್ತಿದ ಆಕರ್ಲ ದಾದಲ ಮಲ್ಪೊಲಿ ದಾಯ ಎಂಕಲ್ ಪ್ರತಿಷ್ಠಾಪನೆ ಮಲ್ತೊಂದುಲ್ಲ ಅನ್ಪಂಡ ಒಂಜಿ ವರ್ಷ ಯಾನ ದಾದಾಂಡ್ಲ ತಪ್ಪು ಮಲ್ತಿತ್ತಂಡ ನನ್ನ ದುಂಬಾಗ 20ನೇ ವರ್ಷಗೂ ಯಾನ ತಪ್ಪು ಮಲ್ಪುಜಿನ್ ಪಂಡದು ಒಂಜಿ ಪ್ರಾರ್ಥನೆ ಮಲ್ಪರೆ ಒಂಜಿ ಶಪಥ ಮಲ್ಪರೆ ಎಂಕ್ಲ ಗಣಪತಿನ ಕುಲ್ಪಾದ ಅನ್ಪಂಡದು ಎಂಜ ನಂಬಿಕೆ ಮಾಲಾಡಿ ಅನ್ನಾಗ ಧನ್ಯವಾದ ಪಣೊಂದು ಇಡೀ ವೇದಿಕೆ ಉಡುಪುನ ಮಾತ ಭಿನ್ನಾದಿಗಳಿಗೆ ಧನ್ಯವಾದ ಪಣೊಂದು ಎನ್ನ ಪಾತ್ರೆನ ನಾನು ಮುಲು ಸ್ಟಾಪ್ ಮಲ್ಪುವೆ ದೇವೇರು ನಿಕ್ಲೆಗ್ ನಿಕ್ಲ ಕುಟುಂಬದಕ್ಲೆಗ್ ಮಾತ್ರ ಆಶೀರ್ವಾದ ಮಲ್ಪಡ ಪಂಡದ ಎನ್ನ ಪಾತ್ರೆ ನಾನು ಮುಗಿಪಾವೆ. ಜೈ ಹಿಂದ್. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಯುತ ಸದಾಶಿವ ಉಳ್ಳಾಲ್ ನಮ್ಮೊಟ್ಟಿಗೆ ಮಲ್ಲಬಿನ್ನರಾದಲ್ಲಿ ಅರೆದು ರೆಡ್ಡಪಾತ್ ಮಾತೃ ಸಂಘ ದಕ್ಷಿಣ ಕನ್ನಡ ಉಡುಪಿ ಬೊಕ್ಕ ಕಾಸರಗೋಡು ಜಿಲ್ಲೆ ಅವೇ ರೀತಿ ಸಿದ್ಧಿವಿನಾಯಕ ಪ್ರತಿಷ್ಠಾನ ಮಂಗಳೂರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಜಂಟಿಯ ಸೇಡು ಮೂಲ ನಡಪನಂಚಿನ 19ನೇ ಗಣೇಶೋತ್ಸವ ಈ ಕಾರ್ಯಕ್ರಮದ ಸಭೆತ ಧಾರ್ಮಿಕ ಸಭೆದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ಬಂಟರ ಸಂಘದ ಅಧ್ಯಕ್ಷರಾಯಿನ ಅಜಿತ್ ಕುಮಾರ್ ಮಾಲಾಡಿಯರೆ ಅವೇ ರೀತಿ ವೇದಿಕೆ ಉಡುಪುನಂಚಿನ ಮಾತ ಗಣ್ಯಾತಿ ಗಣ್ಯಲೆ ದುಬ್ಬುಪ್ಪುನಂಚಿನ ಬಂಧು ಭಗಿನಿಯರೆ ಪ್ರೊಫೆಸರ್ ಧರ್ಮೇರ್ ಬಾರಿ ಪೊರ್ಲುಡು ಗಣಪತಿನ ಮಹತ್ವದ ಬಗ್ಗೆ ನಂಗೆ ಮಾತ್ರೆಗಳೇ ತಿರುಪಾದೇರೆ ನಮ್ಮ ಇತ್ತೇನೆ ಆರು ಪಂಡ್ಲೆಕ್ಕನೆ ನಮ್ಮ ಪ್ರತಿಯೊಬ್ಬರ ಪಾತ್ರ ಒಪ್ಪನ ಇருந்து ಸಮಯದ ಅಭಾವ ಕೂಡ ಉಂಟು ಈ ಕಾನೂನಿನ ಚೌಕಟ್ಟದೊಳಗೆ ಹೆಂಚಿನ ಮಲ್ಪಡು ಆ ಟೈಮ್ದೊಳಗೆ ಮಲ್ಪಡು ಪಂಪನ ಉದ್ದೇಶ ನಮ್ಮ ಅಧ್ಯಕ್ಷರುಗಳುಂಟು ಈ ಒಂದು ಸಂದರ್ಭಡು ಹೆಚ್ಚಿಗೆದಲ್ಲ ಪಾತ್ರಂದ ಯಾನು ತೆರಿಲೆಕ್ಕ ಬಂಟ್ರ ಸಮಾಜ ಈ ರಾಷ್ಟ್ರದ ಒಂದು ಬಲಿಷ್ಠವಾದ ಸಮಾಜ ಸಂಘಟನೆ ಇತ್ತಂಡ ನಾವು ಬಂಟ್ರ ಸಮಾಜ ಭಾರಿ ಏನು ಅಭಿನಂದನೆ ಕೊರ್ರೆ ಇಚ್ಛೆ ಪಡ್ತಾರೆ ಯಾನ ದೇಶದ ನಾನಾ ಮೂಲೆಗೆ ಪೋತೆ ಓಲು ಪೋಂಡಲ ಬಂಟ್ರಿ ತಿಕ್ಕಂದಿನ ಬಂಟ್ರಿ ಇದ್ದಂದಿನ ಊರು ಇಜ್ಜಿ ಪ್ರತಿಯೊಂದು ಊರುಡ್ಲ ಬಂಟ್ರಿ ನಕ್ಲು ತಿಕ್ಕೊಂತೇರು ಆ ಬಂಟ್ರ ಸಂಘದ ವತಿಯಿಂಚಿನೊಂದು ಕಾರ್ಯಕ್ರಮ ಆಪುಡು ಧಾರ್ಮಿಕ ಪ್ರಜ್ಞೆ ನಮ್ಮ ಜೋಕ್ಲಿಗೆ ದುಂಬಗ ತೆರಿವಿನಂಚಿನ ಕೆಲಸ ನಮ್ಮ ಮಲ್ಪೋಡು ನಮ್ಮ ಅಪ್ಪೆಲ್ಲು ದಾದ ಮಲ್ಪೋಡು ಬಂದಂಡ ನಮ್ಮ ಜೋಕ್ಲಿಗೆ ಗಣಪತಿನ ಬಗ್ಗೆ ವಿಚಾರ ದೇವರುಗಳ ಬಗ್ಗೆ ವಿಚಾರ ನಮ್ಮ ಕುಟುಂಬದ ಇಲ್ಲದ ಬಗ್ಗೆ ಪ್ರತಿಯೊಂದಿಲ್ಲ ಮಾಹಿತಿ ಕೊರ್ದು ಅಕ್ಲಿನ ಧಾರ್ಮಿಕ ಚಿಂತನೆ ಬರ್ಪಲೆಕ್ಕ ಅವೇ ರೀತಿ ಸಂಸ್ಕೃತಿ ಬುಲಿಪವನಂಚಿನ ವ್ಯವಸ್ಥೆ ನಮ್ಮ ಮಲ್ತಂಡ ನಮ್ಮ ಸಮಾಜದ ಜೋಕ್ಲಿ ಇರಲ ಅಡ್ಡ ಸಾಧಿಪಾರೆ ಆಪುಜಿ ಪಂಪನಂಜಿ ದೃಷ್ಟಿ ಒಂದು ಇಂಚಿನ ಗಣೇಶೋತ್ಸವ ಕಾರ್ಯಕ್ರಮ ನನಾತ್ ವರ್ಷಾನುವರ್ಷ ಕಾಲಡ್ ಎಡ್ಡೆ ರೀತಿ ಆವಾಡು ಬಂಟ್ರ ಸಮಾಜಡ್ ಎಡ್ಡೆ ವ್ಯವಸ್ಥೆ ಈ ಕಾರ್ಯಕ್ರಮ ಆತಂಡು ನೇಕ ಮಾತ ಸಹಕಾರ ಮಲ್ತಿನಂಚಿನ ಈ ಸಮಾಜದ ಸಂಘಟನೆಯಲ್ಲಿ ಅನೇಕ ಸಂಘಟನೆಗಳುಂಡು ನಿಖಲ ಮಾತ ದಯಟಿ ನಿಂಜು ಈ ಕಾರ್ಯಕ್ರಮ ಪ್ರತಿ ವರ್ಷ ಒಂದುಂಡು ಕರೆನ 2 ವರ್ಷ ಕೊರೋನಾದ ಟೈಮ್ ಮಾತ್ರ ಆಗ್ತಿದ್ದೆ ಅಂಚಾದ 14ನೇ ವರ್ಷದ ಕಾರ್ಯಕ್ರಮ ಇನ್ನು ಮಲ್ತೊಂದುಳ್ಳಾರೆ ದುಂಬಗ್ ಈ ಕಾರ್ಯಕ್ರಮ ನನಾತ ಯಶಸ್ವಿ ಅವಡು ಗಣಪತಿ ದೇವರನ ಆಶೀರ್ವಾದ ನಂಗೆ ಮಾತೆರೆಗಳ ಉಪ್ಪಡು ಪಣೊಂದು ಏನನ್ನು ಈ ಕಾರ್ಯಕ್ರಮ ಬರ್ರೆ ಇನ್ವೈಟ್ ಮಾಡ್ತದ ಈ ಕಾರ್ಯಕ್ರಮ ಭಾಗವಹಿಸರ ಅವಕಾಶ ಕೊರಂಚಿನ ಬಂಟ್ರ ಸಮಾಜದ ಪ್ರತಿಯೊರೆಗಳನ್ನ ಸ್ವಲ್ಪ ಸಂದ ಒಂದನ್ನ ರೆಡ್ಡ ಪಾತ್ರೆ ಮುಕ್ತ ಮಲ್ಪೋಜೆ ಆಫ್ ಇಂಡಿಯಾದ ರೆಡ್ ಮಲ್ಲ ಆಫೀಸರ್ ನಮ್ಮೊಟ್ಟಿಗೆ ಯು ರಾಜಮಣಿ ಎ ಡಿಜಿಎಂ ಅಸಿಸ್ಟೆಂಟ್ ಝೋನಲ್ ಹೆಡ್ ಝೋನಲ್ ಆಫೀಸ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾಂಗ್ಳೂರ್ ಇವರಿಗೆ ಶಾಲನ ಹೊದಿಸುವ ಮೂಲಕ ಡಾಕ್ಟರ್ ಆಶಾ ಜ್ಯೋತಿ ರೈ ಅವರು ಈ ಸಭೆಗೆ ಸ್ವಾಗತಿಸಿದ್ದಾರೆ. ಅದೇ ರೀತಿ ಆಳ್ವಾ ಮ್ಯಾನೇಜಿಂಗ್ ಟ್ರಸ್ಟಿ ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ ಮೂಡಬಿದ್ರೆ ಧೈರ್ಯಂ ಸರ್ವತ್ರ ಸಾಧನಂ ಎಂಬಂತೆ ಸಾಧನೆಯ ಕ್ಷೇತ್ರಗಳಲ್ಲಿ ಛಲಬಿಡದೆ ಮುನ್ನುಗ್ಗುತ್ತಿರುವ ಮೂಡಬಿದ್ರಿಯ ತ್ರಿವಿಕ್ರಮ ಡಾಕ್ಟರ್ ಮೋಹನ್ ಆಳ್ವರ ಸುಪುತ್ರ ಶ್ರೀಯುತ ವಿವೇಕ್ ಆಳ್ವಾರ ನೇತೃತ್ವದಲ್ಲಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನವು ಬಡ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಮೂಲಕ ತಂದೆಯ ಸಾಧನೆಯ ಪಥದಲ್ಲಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನವನ್ನು ಸಮರ್ಥವಾಗಿ ನಿರ್ವಹಿಸುತ್ತಿರುವಂತಹ ವಿವೇಕ್ ಆಳ್ವರ ಸರ್ವರಿಗೂ ಅನುಕರಣೀಯವಾದ ನಿಮ್ಮ ಹೆಜ್ಜೆ ಗುರುತುಗಳು ಇನ್ನಷ್ಟು ನೀಡಿದಾಗಲಿ ವ್ಯಾಪಕವಾಗಲಿ ನಿಮ್ಮ ಪ್ರತಿ ಹೆಜ್ಜೆಯೊಂದಿಗೆ ಜತೆಯಾಗುವ ಯುವ ಹೆಜ್ಜೆಗಳು ಸಹಸ್ರ ಮುಖಿಯಾಗಿ ಹೊರಹೊಮ್ಮಲಿ ಎನ್ನುವ ಆಶಯದೊಂದಿಗೆ ಮಾತಿನ ಮಂಟಪದಲ್ಲಿ ಶ್ರೀಯುತ ವಿವೇಕ್ ಆಳ್ವ. ಬಂಟರ ಯಾನೆ ನಾಡವರ ಮಾತೃಸಂಘ ಹಾಗೂ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕಳೆದ 19 ವರ್ಷಗಳಿಂದ ಭಾರಿ ವಿಜೃಂಭಣೆಯಿಂದ ಈ ಗಣೇಶೋತ್ಸವ ನಾವು ಎಲ್ಲರೂ ನಾನು ಮೂಡುಬಿದ್ರಿಯವ ಹಾಗೆ ಅನೇಕ ಜನರು ಇದನ್ನು ಬಂದು ಸೇರುವುದು ನಾವು ಪ್ರತಿ ವರ್ಷ ನೋಡ್ತಿದ್ದೇವೆ. ಭಾರಿ ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಬರ್ತಿದ್ದೀರಿ. ಇವತ್ತು ಬರುವ ಮುಂಚೆ ಯಾಕೆ ಹೇಳಿದ್ರೆ ನಾನು ಸ್ವಲ್ಪ ಧಾರ್ಮಿಕ ಸಭೆಯಲ್ಲಿ ಸ್ವಲ್ಪ ಕಮ್ಮಿ ಮಾತಾಡುವವ.
ಇವತ್ತು ದೊಡ್ಡ ದೊಡ್ಡ ಘಟಾನುಘಟಿಗಳ ಹೆಸರನ್ನು ನಾನು ನೋಡ್ತಿದ್ದೆ. ನಾವು ಬಂಟ್ರನ್ನು ಪೂರಗ್ಲಿಗ್ಲ ಲೆತನ್ ಪೋಪನಾರ್ ನಮ್ಮ ಅಧ್ಯಕ್ಷರಾಯಿನ ಅಜಿತನ್ನೇ ಹೆಂಗೆ ತೋಜುವೇರು ಧರ್ಮೇರು ದಯಪನಾರ್ ಮಡಿಕೇರಿದಾರೆ, ಅವ್ರು ಮೂಲತಃ ಮಡಿಕೇರಿದಾರೆ. ಇನ್ನು ನಮ್ಮಟ್ಟು ಅವ್ರು ತುಳುಟು ಪಾತೇರ್ನಾಗ ನಮಗೆ ಭಾರಿ ಸಂತೋಷ ಆಪುಂಡು. ಆರ್ಲ ಭಾರಿ ಮಲ್ಲ ವಾಗ್ಮಿ ಐತ ಜೊತೆ ಹೆಂಗೆ ನಟ ಶಶಿಧರಣ್ಣನ ಪುದರ್ತಿಯೇ ಐದು ಬೊಕ್ಕ ವೇದನ್ನೇ ಬರ್ಪೇರು ಆರ್ಲ ಅವ್ರಿಗೆ ತೂನಗನೇ ಮೋಕೆ ಬರ್ಪುಂಡು. ಇಂಚಿನ ಪೂರಗ್ಲನ ಪುದರ್ ತೂನಾಗ ಎಂಕಿ ಸಿಕ್ಸರ್ನಗಲ ಮಧ್ಯೆ ಅಡಿಗೆ 11th ಮ್ಯಾನ್ ದಾದ ಮಲ್ಪುಂಡು ಅಂದೆ ಅನ್ನೊಂದಿತ್ತೆ. ಅದಕ್ಕೆ ಕೊಂಚ ಎಲ್ಲ ಪ್ರಯತ್ನ ಮಲ್ಪ ಇನಿ ನಾವು ನಮ್ಮ ಅರ್ಥ ಮಲ್ತ ನೋಡು. ನಮ್ಮ ಯುವಕರು ಇತ್ತದ ಕಾಲದ ಯುವಕರಿಗೆ ವಾ ಎಕ್ಸ್ಪೋಜರ್ ಎದುರುಡುಂಡಂದು ಇತ್ತೇನೆ ಸೋಷಿಯಲ್ ಮೀಡಿಯಾ ತೂನಾಗ ಒಂದು ರೀತಿ ಒಂಜಿ ಭಯದ ವಾತಾವರಣ ತೋಜುಂಡು ನಮಕ್. ಇವನ್ ಒಂಜಿ ಕಾರ್ಟೂನ್ ನಮ್ಮ ತೂನಾಗಲ್ಲ ಕಾರ್ಟೂನೇ ಇತ್ತೆ ಚೇಂಜ್ ಆದ್ಬೋತುಂಡು. ಯಾನ್ ಮುರಾನಿ ನಮ್ಮ ಮಗಿನ ಕಾರ್ಟೂನ್ ತೂನಾಗ ಯಾನ್ ಎನ್ನೋ ಇತ್ತೆ ದಾದ ವಾ ರೀತಿ ಕಾರ್ಟೂನ್ಲು ಉಂಡಂದು ಒಂದು ಪೂರ ತೂನಾಗ ಎದುರ್ದಾದಂದು ಒಂಜಿ ಕಾಲಾಡು ಒಂಜಿ ಕುಟುಂಬ ಬನ್ನಾಗ ಒಂದು ಮಲ್ಲ ಕುಟುಂಬ ಅಲ್ಪ ಅಜ್ಜೇರಿತ್ತೇರಿ ತೆಂಗ್ ಗೊತ್ತುನೆ ಆನಂದ ಅಲ್ವೇರ್ನ ಕೊಡುಗೆದಾದಂದು ಒಂಜಿ ಊರು ಗುಪ್ಪಾಡು ಎನ್ನ ಇಲ್ಲ ಗುಪ್ಪಾಡು ಅಂಚೆನೆ ಇಡೀ ಕುಟುಂಬ ಮಲ್ಲ ಕುಟುಂಬ ಎತ್ತನು ಇತ್ತೆ ಕುಟುಂಬಲ್ ಎಲ್ಲಾಂಡು ವೃತ್ತಿಲ್ ಚೇಂಜ್ ಆಂಡು ಕೃಷಿ ಹಿಡ್ದು ತೋಟಕ್ಕೆ ಬತ್ತ ತೋಟ ಹಿಡು ಬಿಲ್ಡಿಂಗ್ ಬತ್ತಂಡು ಒಂದು ಪೂರ ಚೇಂಜಸ್ ತೂನಾಗ ಮಾರ್ಗದರ್ಶನ ಕೊರ್ಪುನಾಗ್ಲಿ ಏರಂದು ಇನ್ನು ನಮ್ಮ ಅರ್ಥ ಮಲ್ತ ನೋಡು. ಇಂಚಿನ ಗಣೇಶೋತ್ಸವ ಕಾರ್ಯಕ್ರಮ ಆನಾಗ ಒಂದು ದೇವರಿಗೆ ಮಾತ್ರ ಅತ್ತು ಒಂಜಿ ಜನಕ್ಲೆಗ್ಲ ಒಂಜಿ ಬಾರಿ ಮಲ್ಲ ಅಗತ್ಯತ್ತಿನ ವಿಚಾರ. ಇನ್ನು ನಮ್ಮ ಗಣೇಶೋತ್ಸವ ಮಲ್ಪನಾಗ ಆ ನಮ್ಮ ಅರ್ಥ ಮಲ್ತ ನೋಡು ಒಂಜಿ ಗಣೇಶನೇ ಮೋನೆ ಆನೆದ ಸೊಂಡಿಲ್ಡು ಒಂಜಿ ಉಚ್ಚು ಎಲಿ ದಾಯಿ ಬಣ್ಣಗ ಒಂಜಿ ಪ್ರಕೃತಿನ ಒಂಜಿ ಬಿಂಬಿಸ ಉಂಡು. ನಮ್ಮ ನೆಟ್ಟು ದಾದ ಅರ್ಥ ಮಲ್ತ ನೋಡು ಬಣ್ಣಗ ಕೆಲವು ಬಾರಿ ನಮ್ಮ ಜನಕುಲ್ ದಾದ ಎನ್ನುವ ಬಣ್ಣಗ ಪೂರ ನಮನೇ ಮಲ್ಪ ಬೇತ ಜಾತಿಲ್ ಬರ್ಸಿ ನಮನೇ ಮಲ್ಪ ಅಂದ ಅಂಚೊಪ್ಪನಾಗ ಈ ಮೂರ್ತಿನೇ ತೂನಾಗ ನಮ್ಮ ಅರ್ಥ ಮಲ್ತ ನೋಡು ಒಂಜಿ ಪ್ರಕೃತಿ ನೆಂಚ ಒಂದು ತೊಜಪಾತ್ ಕೊರೊಂದುಂಡಂದು ಇನಿ ಪೂರ ಕೂಡ್ದು ಬತ್ತನ ಮಾತ್ರ ನಮ್ಮ ಮಾತ ಉದ್ಧಾರ ಆಪ. ಇನಿ ಧರ್ಮೇರ್ಲ ಬಂಡೇರು ಪನ್ನಗ ಎಂಕುಲು ಇತ್ತದ ಪ್ರಕೃತಿ ನಮ್ಮ ಇನ್ನು ಕೆಡ್ಸೋರ ಬಲ್ಲಿ ಅಯ್ಯ ನಮ್ಮ ಪೊರ್ಲುದಿಯೋಡು ಇನಿ ಅವೇ ನಮ್ಮ ಅರ್ಥ ಮಲ್ತ ನೋಡು ಈ ವಿಗ್ರಹನೇ ನಮಕ್ ಮಲ್ಲ ಸಂಕೇತ ಐತೊಟ್ಟಿಗೆ ನಮ್ಮತ್ತೆ ತೂವರ ಪೋಂಡ ಗಣೇಶಗೆ 21 ರೂಪಲುಂಡು. ಅವು ಧೀರ ಗಣೇಶಪ್ಪು ವೀರ ಗಣೇಶಪ್ಪು ಗಣೇಶ ಪೊರ್ಲು ಸಂತೋಷ ತೋಜುಂಡು ದಾಯಿಗುನ್ ಪನ್ಪನ್ನಾಗ ಗಣೇಶನ 21 ಬೇತೆ ಬೇತೆ ರೂಪಲ್ಲ ಒಂಜಿ ಮನುಷ್ಯನೇ ಉಳ್ಳಾಡಿ ಬತ್ತಂಡ ಆ ಮನುಷ್ಯ ಒಂಜಿ ಪರಿಪೂರ್ಣತೆ ಒಪ್ಪುಣ ಅಂದ ನಮ್ಮ ಒಂಜಿ ಭಾವನೆ. ಒಂದು ಗಣೇಶ ಚತುರ್ಥಿ ಕಾಲಿ ನಮ್ಮ ಸೂಪರ್ಫಿಷಿಯಲ್ ಅದು ನಮ್ಮ ಮಲ್ಪುನತ್ತು ಗಣೇಶ ಚತುರ್ಥಿದ ಮಹತ್ವದಾದ ಅಂದ ನಮ್ಮ ಅರ್ಥ ಮಲ್ಪುನ ನಮ್ಮ ಕರ್ತವ್ಯ. ಇನಿ ಕತೆಗಳು ತುಂಡ ಇದ ಕೆಲವು ಬಾರಿ ನಮ್ಮ ಫೇರ್ವೆಲ್ ಮಲ್ಪೇರು ಜೋಕುಲ್ ಪ್ರತಿ ವರ್ಷ ಪೋನಾಗಲಿ ಫೇರ್ವೆಲ್ ಮಲ್ಪೇರು ಫೇರ್ವೆಲ್ ನಾನು ಪ್ರತಿ ಬಾರಿ ತೂನಾಗ ದಾದ ಬನ್ಪೇರು ಬನ್ನಾಗ ಜೋಕುಲ್ ಬನ್ಪೇರು ಎನ್ನ ಫ್ರೆಂಡ್ ಹಿಡ್ದು ಬಾರಿ ಎಡ್ಡಾಂಡು ಎನ್ನ ಟೀಚರ್ ಎಡ್ಡೆ ಮಲ್ತೇರು ಪ್ರಿನ್ಸಿಪಲ್ ಮ್ಯಾನೇಜ್ಮೆಂಟ್ ಮಕ್ಕಳು ಅಕ್ಕುಲ್ ಪೂರ ಸುಮಾರು ವಿಷಯ ನಮಗೇನ್ವಾ ಯಾನ್ ಎಪ್ಪಲ ಕಾಪುನು ಪೇರೆಂಟ್ಸ್ನಾಗಲಿ ಏಪ ಬನ್ಪೇರು ಅಂದು ಯಾನ್ ಬಗ್ಗೆ ಪನ್ನೋಡಾಪುಣ್ ಕೂಡ ನಮ್ಮನ್ನ ಪೋಷಕರನ ಬಗ್ಗೆ ನಿಗುಲು ಏಪ ಬನ್ಪರಂದ ದಯಪನ್ನಾಗ ಇನಿ ಕೆಲವು ಬಾರಿ ಜೋಕ್ಲೆ ಮನಸ್ಸು ರೂಪುನ್ ಪೂರ ನಮ್ಮನ್ನೇ ಮಲ್ಪುನಂದು ನಮ್ಮದ ಹಾಲತ್ ಇನಿ ನಮ್ಮ ಈ ಸ್ಥಾನಮಾನ ಪಡೆಯೋದಿತ್ತಂಡ ನಮ್ಮ ಅಪ್ಪಮ್ಮೇಲೇ ಕಾರಣ ಮುಂದೇಕ್ ನೇರ ಒಂಜಿ ಕತೆ ತೂವರೆ ಪೋಂಡ ಆ ಕಾಲಡ್ ಶಿವೆ ಒಂಜಿ ಚಾಲೆಂಜ್ ಕೊರ್ಪಾರ ಜೋಕ್ಲೆಗೆ ನಿಕುಲು ಭೂಮಂಡಲ ತೋಜಪಲ್ಲೆ ಅಂದ್ ಆ ಪೊರ್ತುಗು ನಮ್ಮ ಸುಬ್ರಹ್ಮಣ್ಯ ದೇವರು ಪಿದಾಡುವೇರು ತಿರ್ಗ್ಯಾರ ಇಡೀ ಭೂಮಂಡಲ ಅಪ್ಪಾಗ ನಮ್ಮ ಗಣೇಶರ ದಾದ ಮಲ್ಪೇರು ಬನ್ನಾಗ ಅನ್ನ ಅಪ್ಪೆಮ್ಮೆಲ್ಲ ಸುತ್ತಲ್ಲ ಬೋಪುಣು ಅವೇ ಭೂಮಂಡಲ ಅಂದ್ ಮೂಜಿ ಸುತ್ತು ತಿರುಗುವೇರು ನಮ್ಮ ನೆಟ್ಟು ದಾದಾರ್ಥ ಮಲ್ತ ನೋಡು ಬಂದಾಗ ಗಣೇಶ ದೇವರು ಧ್ವಜಪದ ಕೊಡ್ತೇವೆ ಮುಖ್ಯವಾದ ನಮ್ಮ ಇಡೀ ಜಗತ್ತಿಯರು ಬಂದಾಗ ನಮ್ಮ ಪೋಷಕರು ಇನ್ನು ಆ ಜೋಕ್ಲೆ ಅವು ಪುಟ್ಟಂಡ ಮಾತ್ರ ಆ ಹಿರಿಯರನ್ನ
ಒಂಜಿ ವ್ಯಾಲ್ಯೂ ದಾದನ್ನು ಗೊತ್ತಾಂಡ ಮಾತ್ರ ಇನಿತ ಕಾಲಾಡ್ ಈ ಜೋಕುಲು ಎದುರುಗ್ಲ ಒಕ್ಲು ಎಡ್ಡೆ ಮಲ್ಪರ ಸಾಧ್ಯತೆ ಉಂಡು. ಇನ್ನು ಸುರುಟೆ ಬಂಡೇರು ಮಸ್ತ್ ಪಾತ್ರ ಬಲ್ಲಿ ಅಂದು ಯಾನಿನಿ ಈತೀತ್ ಮಲಮಲ್ಲ ಜನಕುಲು ಬರ್ನಾಗೆ ಯಾನು ಒಂಚೂರು ರೆಡಿ ಮಲ್ತೇ ಬೈದೀನಿ. ಇನಿ ನಮ್ಮಲ ಅರ್ಥ ಮಲ್ತ ನೋಡಿ ಭಾರಿ ಗಣೇಶ ನಮಗೆ ಭಾರಿ ಸುಲಭ. ಇತ್ತೆ ಒಂಜಿ ಗಾಂಧಿನ ಒಂಜಿ ಚಿತ್ರ ನಮಗೆ ಎಂಚ ಬಿಡ್ಪಾರ ಹಾಕೊಂಡು ಅಂಚನೆ ಗಣೇಶನ ಚಿತ್ರ ಬಿಡ್ಪಾರೆ ಬಾಲ ಬಂಗಜ್ ಒಂಜಿ ಪೂಜೆಗ್ಲ ದಾಲ ಭಾರಿ ಬಂಗದ ಅಲೆಜ್ ದಾಯ ಬನ್ನಾಗ ಏರ್ಲೊಪ್ಪಡ್ ಅಗ್ಲೇಗ ಈ ಪೂಜೆ ಪಡ್ ಗಣೇಶ ಭಾರಿ ಕೈತಲ್ ಇನಿ ಖಾಲಿ ಒಂಜಿ ಇರತೆ ತುಂಡು ಒಂಜಿ ಸೇರ್ ಅರಿ ಐತೊಟ್ಟಿಗೆ ಬೊಂಡ ಆ ಬಚ್ಚಿರೆ ಬಜ್ಜೈ ದಿಂಡ ಗಣೇಶ ನಮಗೆ ತೋಚಿದ್ ಕೊರ್ಪೆ ವಾ ಕಾರ್ಯಕ್ರಮ ಮಲ್ಪ ನಗಲ ಉಂದೆಟ್ ನಮ್ಮ ಸುರು ಮಲ್ಪ ಉಂದ್ಲ ನಮ್ಮ ಅರ್ಥ ಮಲ್ತ ನೋಡು ಕೊನೇತ ಒಂಜಿ ಕತೆ ಒಂಜಿ ಪನೋಡೆಂಗ್ ದಾಯ ಬನ್ನಾಗ ಒಂದು ಬಾರಿ ಕೆಲವು ಬಾರಿ ನಮ್ಮ ಎನ್ನುವ ಏತು ನಮ್ಮ ದುಡ್ಡು ಕೊರಿಯ ಗಣೇಶ ನಮಗೆ ಮೆಚ್ಚುವೆ ಎಂದು ಗಣೇಶ ಪಡು ವಾ ದೇವರಿಲ್ಲ. ಒಂಜಿ ಬಾರಿ ಶೋಕದ ಕತೆ ಬಂದಾಗ ಕುಬೇರನ ಕತೆ ಒಂಜಿ ಕುಬೇರೆ ಒಂಜಿ ಬಾರಿ ನಮ್ಮ ಶಿವಪಾರ್ವತಿನ ಒಂದಿಗೆ ದರ್ಬಾರ್ಗೆ ಬಂದಾಗ ಎರಡ ಉಂದುಂಡು ಅವು ಉಂಡು ಪುರ ಬಂದಾಗ ಆ ಪೊರ್ತುಗು ಗಣೇಶ ಉನಸಿಕೊಳ್ವೆ ಆ ಪೊರ್ತು ಕುಬೇರೆ ಎಂಚಿನ ಉನಸ್ಕೊಂಡಲ್ಲ ದಾದ ಕೊಂಡಲ್ಲ ಅಲ್ಪ ಗಣೇಶ ತಿನ್ನೊಂದೇ ಬಂದಿಲ್ಲ ಪ್ಲೇಟ್ ತಿನ್ಪೇರು ಪೂರ ತಿನ್ಪೇರು ಕುಬೇರೆಗ ಪಗ ಮಂಡೆ ಬೆಚ್ಚಾರ ಶುರು ಹಾಪುಂಡು ಆ ಪೊರ್ತು ಒಂಜಿ ಪಾಪದಗಳ ಇಲ್ಲ ಪೋದು ನಟದು ಒಂಜಿ ಗಂಜಿ ಒಂಜಿ ಭಕ್ತಿ ಶ್ರದ್ಧೆಡ್ ಗಣೇಶ ಕೊರ್ನಾಗ ಗಣೇಶ ಖುಷಿ ಆಪಡು ನೆಟ್ಟು ದಾದ ನಮ್ಮ ಅರ್ಥ ಮಲ್ತ ನೋಡು ಬಣ್ಣಾಗ ನೆಟ್ಟು ಪಾಪದಗುಲುಪ್ಪಡು ಮಸ್ತ್ ದುಡ್ಡುದಗುಲುಪ್ಪಡು ನಮ್ಮ ಭಕ್ತಿ ಶ್ರದ್ಧೆಡು ವಾ ಬೇಲೆ ಮಲ್ತಂಡಲ್ಲ ವಾ ಕೆಲಸ ಪಡು ಅವು ನಮ್ಮ ವೃತ್ತಿಡುಪ್ಪು ನಮ್ಮ ವಾ ಬೇಲೆಡ್ಲುಪ್ಪು ನಮ್ಮ ಈ ಒಂಜಿ ಪ್ರೋಗ್ರಾಮ್ಡುಪ್ಪು ಇನ್ನು ಹೆಂಗೆ ಭಾರಿ ಖುಷಿದಾದ ಬಣ್ಣಾಗ ಆ ಭಕ್ತಿ ಶ್ರದ್ಧೆ ಈ ಕಾರ್ಯಕ್ರಮ ನಮಗೆ ತೋಜಿದ್ ಬರ್ಪುಂಡು ವಾ ವಿಷಯ ತುಂಡಲ್ಲ ಆ ಶೃಂಗಾರ ಒಪ್ಪು ಆ ಗಣೇಶ ದೀಪನ ರೀತಿ ಒಪ್ಪು ನಮ್ಮ ಕಾರ್ಯಕ್ರಮದ ಟೈಮಿಂಗ್ ಒಪ್ಪು ಪೂರೆಟ್ಲ ಆ ಭಕ್ತಿ ಶ್ರದ್ಧೆ ನಮಗೆ ತೋಜುಂಡು. ಇನಿ ಕೆಲವರು ಎಲ್ಲ ಬೇಲೆ ಮಲ್ಪೇರು ಕೆಲವರು ಮಲ್ಲ ಬೇಲೆ ಮಲ್ಪೇರು ಅವು ಭಾರಿ ಅಗತ್ಯ ಅತ್ತು. ಎಂಡ್ ಆಫ್ ದ ಡೇ ನಮ್ಮ ಭಕ್ತಿಡ್ ಮಲ್ತಿನ ವಾ ಬೇಲೆಲ್ಲ ಆಯ್ತ ಪ್ರತಿಫಲ ನಮಗೆ ತಿಕ್ಕೊಂಡು ಇನ್ನಿತ ಕಾರ್ಯಕ್ರಮ ಅಲ್ಲ ಭಾರಿ ಪೊರ್ಲು ರೀತಿಡ್ ನೀವು ಪ್ರತಿ ವರ್ಷ ಮಲ್ತುಕೊರೊಂದುಲ್ಲರು ನಮಕ್ ವಾ ರೂಲ್ಸ್ಲ ನಮಕ್ ಬರ್ಸಿ ದಾಯ ಬಣ್ಣಾಗ ನಮ್ಮ ರೂಲ್ಸ್ ಎಪ್ಪಲ ಫಾಲೋ ಮಲ್ತೊಂದೇ ಬತ್ತಿನ ಸಮಾಜ ಐಕೆ ಈ ವಾ ರೂಲ್ಸ್ ಇತ್ತಂಡಲ್ಲ ನಮಕ್ 100% ಶೋಕುಡಿ ಕಾರ್ಯಕ್ರಮ ಆವಡು ಜನಕ್ಲೆಗೆ ಆಯ್ನಾತು ಜನಕ್ಲೆಗೆ ದಾಯ ಬಣ್ಣಾಗ ಆ ಪೊರ್ತುಗು ನಮ್ಮ ಇಡೀ ದೇಶನ ಒಗ್ಗೂಡಿಸನೆ ಇಡೀ ನಮ್ಮ ಕೀರ್ತಿ ಆ ಪೊರ್ತುಗು ಗಣೇಶೋತ್ಸವ ಡೆಪ್ಪುನು. ಸೊ ಅಂಚೆನೆ ಈ ಕಾಲಗ್ ಒಂದು ಭಾರಿ ಅಗತ್ಯ ಅಂತ ಬಂದು ಎಂಗ್ಲ ಎತ್ತಿನಕ್ಕೆ ಧನ್ಯವಾದ ಬಂದು ಏನ ರಡ್ಡು ಪಾತ್ರೆ ಮುಗಿತಂದಿಲ್ಲ. ಧನ್ಯವಾದಗಳು. 18 ವರ್ಷದಿಂಚ ಬಂಟರಾಣಿ ನಾಡೋರ ಮಾತು ಸಂಘ ಮಲ್ಪನಂಚಿನ ಈ ಒಂಜಿ ಗಣೇಶೋತ್ಸವ ಸಂದರ್ಭಡು ಸಮಾಜದ ಬೇತೆ ಬೇತೆ ಸಾಧಕರಿನಿ ಲೆತ್ತಿದೆ ಸನ್ಮಾನ ಮಲ್ಪನಂಚಿನ ಒಂಜಿ ಸಂಪ್ರದಾಯನ ಮಲ್ತಂದುಲ್ಲ. ಇನಿ ಶ್ರೀಯುತ ಬಾಬು ಕೊಳಗ ನಮ್ಮೊಟ್ಟಿಗೊಳ್ಳಿರಿ ಮಾಮಲ್ಲ ಸಾಹಿತಿ ಬೊಕ್ಕ ವಿದ್ವಾಂಸರಿ ಅರೇನಿ ಸನ್ಮಾನ ಮಲ್ಪನ ಮೂಲಕ ಈ ಧಾರ್ಮಿಕ ಸಭೆಗೆ ಬೊಕ್ಕಲಾತು ಶೋಭೆ ಕಂಡ್ರಲ್ಲ. ಬಂಟಿನ ಸಂಘದ ಮಾಜಿ ಅಧ್ಯಕ್ಷರು ಬೊಕ್ಕ ಹೊರೆಕಾಣಿಕೆ ಸಮಿತಿದ ಬಾಬುಕಿ ಸಾಹಿತಿ ಬೊಕ್ಕ ಜಾನಪದ ವಿದ್ವಾಂಸರು ಕುಂದು ಕೊರಗ ಅಂಚನೆ ಬಡ್ಡೆ ಕೊರಪೋಲು ಈ ದಂಪತಿಲಿನ ಮಗೆ ಪಾಂಗಾಲ ಬಾಬುಕಿ ಮೇರು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮರತಕಾಡು ಪಾಂಗಾಳ ಮುಲ್ಪ ಪೂರೈಸಿದ್ದು ಅಂಚನೆ ಪ್ರೌಢ ಶಿಕ್ಷಣವನ್ನು SVS ಹಿರಿಯ ಪ್ರಾಥಮಿಕ ಶಾಲೆ ಇನ್ನಂಜೆ ಮುಲ್ಪ ಪೂರೈಸುವರು. ಅಂಚನೆ ಪದವಿ ಪೂರ್ವ ಶಿಕ್ಷಣವನ್ನು SVHS ಕಾಲೇಜ್ ಇನ್ನಂಜೆ ಮುಲ್ಪ ಆರ್ನ ಪದವಿ ಪೂರ್ವ ಶಿಕ್ಷಣ ಹಾಕೊಂಡು ಅಂಚನೆ ಪದವಿ ಶಿಕ್ಷಣವನ್ನು ನಮ್ಮ ಕುಡ್ಲದ ಮಣ್ಣಗುಡ್ಡೆಡುಪುನಂಚಿತ್ತಿನ ಶ್ರೀ ಗೋಕರ್ಣಾಧೀಶ ದೇವಸ್ಥಾನಡು ಆರು ಪದವಿ ಶಿಕ್ಷಣ ಪಡೆದದ ಸಮಾಜಕ್ಕೆ ಬರ್ಪೇರು. ಆರು ಆಯ್ಕೆ ಮಲ್ತಿನಂಚಿತ್ತಿನ ಕ್ಷೇತ್ರ ನಮ್ಮ ಮಾತ ಒಂಜಿ ಮಾದರಿ ಆವಡು ಕೂಲಿ ಕೆಲಸದ ಒಂಜಿ ವೃತ್ತಿನ ಮಂತೊಂದುಲ್ಲೇರು. ಆರು ಹವ್ಯಾಸಿಯಾದ ಆರ್ನ ಹವ್ಯಾಸದಾದಂತ ಪಂಡ ಓದುನ ಬರೆಪಿನ ಅಂಚನೆ ಜನಪದ ಕಲೆ ಬೊಕ್ಕ ವಿಚಾರಲಿನ ಮಾತ ಅಧ್ಯಯನ ಮನ್ಪುನು. ಆರು ಪ್ರಕಟಣೆ ಮನ್ಪುನಂಚಿತ್ತಿನ ಪುಸ್ತಕಗಳು ಕೊರಗರ ಅಜಲು, ಕೊರಗರ ಭಾಷೆ, ಆದಿಬೂಡ ಮೂಲ ಕೊರಗರು, ಚೋಮನ ಕರಂಡೆ, ಅಂಚನೆ ಅರಕ ಜಬ್ಬೆ, ತಿರುಕುರಲ್ ಇಂಚಿತ್ತಿನ ಪುಸ್ತಕಲಿನ ಮಾತ ಪ್ರಕಟಣೆ ಮಲ್ದೇರು. ನನ್ನ ಪ್ರಕಟಣೆ ಆಯರುಪ್ಪುನಂಚಿತ್ತಿನ ಪುಸ್ತಕಗಳು ಬಾನದೇ ಬೆರೆ ತುಡರು ಕೊರಗತನಿಯೇ, ಕೊರಗರ ಅಜಲು ಒಂದು ಮರುಮುದ್ರಣ,
ಅಂಚನೆ ಸಾಮಾಜಿಕ ಹೋರಾಟದ ಗುರುಕಾರರು ಬಂದುಲೆ ಅರ್ನ ಸಾಮಾಜಿಕ ಚಟುವಟಿಕೆ ಮಸ್ತುಂಡು ಅವನಂಕ ಮಾತ ಮಾದಿರಿ 1983 ಕೊರಗ ಸಮುದಾಯದ ಸಂಘಟನೆಡು ತನ್ನನ್ನು ತಾನು ತೊಡಗಿಸಿನಾರು ಬಾಬು ಪಾಂಗಾಳ ಮೇರು ರಾಜ್ಯ ಮಟ್ಟದ ಕೊರಗ ಸಂಘಟನೆದ ಕಾರ್ಯದರ್ಶಿಯಾದ ಕೋಶಾಧಿಕಾರಿಯಾದ ಕೆಲಸ ನಿರ್ವಹಣೆ ಮಂತಿನಾರು ಬೆಳಮಾನು ಕೊರಗ ಮಹಿಳಾ ಸಹಕಾರಿ ಸಂಘಡು 13 ವರ್ಷ ಕಾರ್ಯದರ್ಶಿಯಾದ ಅಲ್ಪ ಉದ್ಯೋಗನು ನಿರ್ವಹಣೆ ಮಂತಿನಾರು ಪ್ರಸ್ತುತ ಉಡುಪಿ ಜಿಲ್ಲೆದ ಕೊರಗ ಸಂಘದ ಕಾರ್ಯದರ್ಶಿಯಾದ ಕೆಲಸ ಮಂತೊಂದುಲ್ಲೇರು ಕುಡ್ಲದ ಕೊರಲು ಕಲಾ ತಂಡದ ಸಕ್ರಿಯ ಸದಸ್ಯ ಆದುಲ್ಲೇರು ಕಾಪು ತಾಲೂಕು ಪಡುಬೆಳ್ಳೆ ಪಾಂಬೂರದ ನವೋದಯ ಕೊರಗ ಸಾಂಸ್ಕೃತಿಕ ಕಲಾ ತಂಡನು ಸ್ಥಾಪನೆ ಮಂತಿನಾರು ಬೊಕ ಇತ್ತೆಲ ಅವೇನು ನಿರ್ವಹಣೆ ಮಂತೊಂದುಲ್ಲೇರು 2024 ಇಸವಿಡ್ದಿಂಚಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯಾದ ಆರು ಬೆನ್ನಿ ಬೆನೊಂದುಲ್ಲೇರು ಅದನ್ನ ಇಂಚಿತ್ತಿನ ಮಾತ ಸಾಧನೆಗೆ ಒಲಿದು ಬತ್ತಿನಿಂಚಿತ್ತಿನ ಪ್ರಶಸ್ತಿಗಳು ಕರಾವಳಿ ರತ್ನ ಸಂಶೋಧನಾ ರತ್ನ 2022 ಅಂಚನೆ ಉಡುಪಿ ಜಿಲ್ಲೆದ ರಾಜ್ಯೋತ್ಸವ ಪ್ರಶಸ್ತಿ 2022 ಅರ್ನ ಪಾಲಿಗೆ ಒದಗದು ಬತ್ತನು ಅಂಚನೆ 2024 ಕಾಪು ತಾಲೂಕುದ ಪಲಿಮಾರಡು ನವಂಬರ್ 14 2024 ಆಯ್ನಂಚಿತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಆ ಒಂಜಿ ಭಾಗ್ಯ ಅರ್ನ ಪಾಲಿಗೆ ಒದಗದು ಮಂಡ್ಯಡು ನಡತಿನಂಚಿತ್ತಿನ 2024 ನವಂಬರ್ 21 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಡು ಕವಿಗೋಷ್ಠಿ ಮಲ್ಪನಂಚಿತ್ತಿನ ಅವಕಾಶ ಶ್ರೀಯುತ ಪಾಂಗಳ ಬಾಬು ಕೆ ಮೇರೆಗೆ ಒದಗದು ಬೈದನು ಅರ್ನ ಸಾಹಿತ್ಯ ಕ್ಷೇತ್ರಡು ಜಾನಪದ ವಿದ್ವಾಂಸರು ಅದು ಮಲ್ತಿಂಚಿನ ಕೀರ್ತಿ ನನಾತ್ ಉನ್ನತ ಬೇರಡು ನಮ್ಮ ಗಣೇಶ ದೇವರು ನನಾತ್ ಸಮಾಜಡು ಅಂಚಿತ್ತಿನ ಪುಸ್ತಕಗಳನ್ನು ಬಿಡುಗಡೆ ಮಲ್ಪುಣ ಸಮಾಜದ ಉನ್ನತ ಕ್ಷೇತ್ರಕ್ಕೆ ಒಪ್ಪಿಂಚಿತ್ತ ಅವಕಾಶ ತಿಕ್ಕಡಂದು ದೇವರ ಪ್ರಾರ್ಥನೆ ಮಲ್ತೊಂದು ವಂದಿಸ ಒಂದಿಲ್ಲ ಮೇಲಿನ ಆತ್ಮೀಯವಾದ ಸನ್ಮಾನ ಮಲ್ಪಡು ಬಂದು ವಿನಂತಿ ಮಲ್ತೊಂದಿಲ್ಲ ಫಲವಸ್ತು ಪೂರ್ಪ ನಿಂಪದ ಕಾಣಿಕೆ ಕೊರಪಿನ ಮೂಲಕ ಬಾಬಣ್ಣಗೆ ಬಂಟರೆಯಾನೆ ನಾಡೋರ ಮಾತೃ ಸಂಘ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದ ಒತ್ತಿರ್ದಿ ನಡಪನಂಚಿನ 18ನೇ ವರ್ಷದ ಗಣೇಶೋತ್ಸವದ ಈ ಶುಭ ಸಂದರ್ಭಡು ಪಾಂಗಾಳ ಬಾಬು ಕೊರಗ ಸಾಹಿತಿ ಬೊಕ್ಕ ಜಾನಪದ ವಿದ್ವಾಂಸರಿಗೆ ಮಾತಿನ ಪರವಾಗಿ ಅರ್ಪಿಪಿಡ್ತಿದ ಅಭಿನಂದನೆ ಇರ್ನ ಸೇವೆ ನಿರಂತರವಾಗಿ ನಡಪಡು ನಮ್ಮ నుంచిన ಮಾತ ದೈವ ದೇವರ್ಲ ಇರಿಗೆ ಬಿರಿಸಾಯಾದ ಇರ್ನ ಸಾಧನೆ ಬೊಕ್ಕಲಾತ ಉತ್ತುಂಗಗೆ ಎರಡು ಬಂದು ಮಾತಿನ ದೇವರಿನ ಪರವಾದ ದೇವರಿಗೆ ನಟ್ಟೊಂದು ಮಾತಿನ ಪರವಾದರಿಗೆ ಅಭಿನಂದನೆ ಪ್ರಥಮ ವಂದಿತ ಗಣನಾಯಕಗೆ ಸುಗಿತೊಂದು ವೇದಿಕೆಡು ಇಪ್ಪನ ಮಾಮಲ್ಲ ಬಿರ್ಸೆ ಬಂಟೆ ಬಿರ್ಸೆ ಮಾಲಾಡಿಗುತ್ತು ಅಜಿತ್ ರೈಗ್ಲೆಗೂ ತರದಗ್ಗಾದು ವೇದಿಕೆ ಎತ್ತಿನ ಮಾತ ಬಿನ್ನರಿಗೂ ಅಂಚನೆ ಸಭೆಟ್ಟು ಕೂಡಿನ ಸಭಿಕರಿಗೂ ವಂದಿಸ ಒಂದು ಯಾನು ಕೊರಗ ಸಮುದಾಯ ಪಂಡ ಹೆಚ್ಚಿನಗಳು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ ಮಾತರಿಗಳ ಗೊತ್ತಿತ್ತು ನಾವು ಕೊರಗ ಸಮುದಾಯದ ಒರಿ ಪ್ರತಿನಿಧಿಯಾದ ಮಾತರಿಗಳ ಈ ಸಂದರ್ಭಡಿಯನ್ನು ಎಡ್ಡೆಪ್ಪನು ಬೈಕೊಂದು ಎನ್ನ ರೆಡ್ಡು ಪಾತ್ರನು ಪನ್ನೋಡು ಬಂದು ಎನ್ನ ಎಂಕು ಅನಿಸೋನುಂಡು ಶತಮಾನ ತೂಂಡಲ ಕೊರಗೇರಿ ಬಂಟೆರ್ನ ಇಲ್ಲಡು ಬೇತ ಬೇಲದ ಬೆಣ್ಣಿದ ಬೇಲಲ ಅತ್ತಡ ಅಜಲು ಚಾಕ್ರಿ ವೆಂಪಿನ ಒಂಜಿ ನಮ್ಮ ತುಳುನಾಡುದ ಈ ಕಟ್ಟಡ ಒಳಗಾದು ಶೋಷಣೆಗೆ ಒಳಗಾತಿನಕಲು ಅಂಡ ಇನಿ ನಮ್ಮ ಬಂಟರ ಸಂಘದ ಈ ಒಂದೊಂಜಿ ಎಂಕಂದಕ್ಕೆ ಹೆಂಚಿನ ಉತ್ತರಕ್ಕೆ ಹೊರಡು ಬಂದು ಗೊತ್ತಾವೊಂದಿಜ್ಜಿ ಅವೇ ಬಂಟರ ಸಂಘದ ನಿಖಲು ಆ ಕೊರಗ ಸಮುದಾಯದ ಒಂದು ವ್ಯಕ್ತಿನ ಗುರುತಿಸಾದು ಈ ಮಲ್ಲ ಚಾವಡಿಗುಳ್ಳದು ಮಲ್ಲ ಮಟ್ಟದ ಮಾನಾದಿಗೆ ಮಲ್ತಿನಕ್ಕೆ ಯಾನು ಚಿರಋಣಿ ಸದಾ ನಿಗಲೇನು ಯಾನು ನೆನಪುಡು ದಿವನ್ವೆ ಅಂಚನೆ ನನ್ನ ಮಿತ್ತುಗಳ ಎಲ್ಲ ಒಂಜಿ ವಿನಂತಿದಾದ ಬಂಡ ಒಂಜಿ ಕಾಲಡು ಇನಿ ಕಾಲ ಬದಲಾತನು ಒಂಜಿ ಕಾಲಡು ಕೊರಗ ಸಮುದಾಯ
ಅಂಡ ಭಾರಿ ಪಿರಾಕಿಡ್ದೆ ಕೊರಗೆರೆಗಳ ಬಂಟೆರೆಗಳ ಭಾರಿ ಸಂಬಂಧ ಮಾತ್ರ ಬಂಟೆರನ್ನೆಲ್ಲ ಕೊರಗೆರೆ ಕೆಲಸ ಗಿತ್ತಂಡ ಕೊರಗೆರೆ ಅಸ್ಪೃಶ್ಯರ ಹತ್ತು ಬಾಕಿದಕ್ಕೆಲ್ಲ ಅಸ್ಪೃಶ್ಯರ ಅಂಡಲ್ಲ ಈವನ್ ಇನ್ನು ದಲಿತರನ್ನು ತಪ್ಪಾಪುಣದಾನ ಸಭೆ ಬಂಡ ಅಂಡ ದಲಿತರಿಗಳ ಕೊರಗೆರೆ ಅಸ್ಪೃಶ್ಯರಾದ ಪುನಂಚಿನ ಸಂದರ್ಭಡ್ಲ ಬಂಟೆರಿಗೆ ಕೊರಗೆರೆ ಅಸ್ಪೃಶ್ಯರಾದ ತಿಜರು ಅವು ಯಾನು ತೆರಿನ ಸತ್ಯ ಎಂಕಿನಿ 54 ವರ್ಷ ಎಂಕು ಅಜಲದ ಚಾಕರಿ ಕದೋನಿ ಪುಡತ್ತದಲ್ಲ ಗೊತ್ತುಂಡು ಮರತಾಡಿಟ್ಟು ಕುಳಿದು ದೋಲು ಬಿಟ್ಟುದಲ್ಲ ಗೊತ್ತುಂಡು ಕಮ್ಮುಳದಲ್ಪ ಪನಿ ಕುಳ್ಳುದಲ್ಲ ಗೊತ್ತುಂಡು ಏತು ವೇದನೆ ಪಡೆತಗೊಂಡು ಚೌತಿದ ಮನದಾನಿ ಎಜರ್ಲು ಪಡ್ಸಿರಲ್ಲ ಚೌತಿದ ಮನದಾನಿ ಪುಡೈ ಬತ್ತೊಂದು ನಟ್ಟರೆ ಗೊತ್ತಿನಲ್ಲ ಹೆಂಗೆ ಗೊತ್ತುಂಡು ಸೆಕೆಂಡ್ PUC ಫೋನ್ ಬಿಟ್ಟಲ್ಲ ಈ ಮಾತು ಕೆಲಸ ಎಲ್ಲ ಏನು ಮಲ್ತೊಂದಿತ್ತೆ ಅಣ್ಣ ಇನಿ ಕಾಲ ಬದಲಾಯಿರ್ಲಕ್ಕನೆ ಎಂಕಲ ಬದಲಾವಣದ ಗಾಳಿ ಬೀಜದನು ಯಾನಿನಿ ನಿಕಲ್ನ ಎದುರು ಮೈಕದ ಎದುರು ಉಂಟುದು ಪಾತ್ರೆನ ಶಕ್ತಿನು ಆ ದೇವರ ಕೊರ್ತೇರು ಇಂಚನೆ ನನ್ನಲ್ಲ ಆ ಶಕ್ತಿ ಎಂಕು ತಿಕ್ಕಡು ನಿಕಲ್ನ ಆಶೀರ್ವಾದ ಇಪ್ಪಡು ಪಂಡದು ಈ ಸಂದರ್ಭದಲ್ಲಿ ಎಂಕು ಮನದಿಗೆ ಮಲ್ತಿನ ಮಾತೆರಿಗಿಲ್ಲ ತೆರೆದಗ್ಗಾದು ಬೇರೆ ಬಗ್ಗಾದು ಯಾನು ಸ್ವಲ್ಪ ಸಂದೈತ ಮಲ್ತೊಂದು ಎನ್ನ ಪಾತ್ರೆಯನ್ನು ಮುಗಿಪೆ ಜೈತುಳು ನೋಡು. ಡಾಕ್ಟರ್ ಹ್ಯೂಬರ್ಟ್ ಮನೋಹರ್ ವ್ಯಾಟ್ಸನ್, ಡಾಕ್ಟರ್ HM ವಾಟ್ಸನ್ ಮೂಡಬಿದ್ರೆಯಲ್ಲಿ ತನ್ನ ಶಿಕ್ಷಣವನ್ನು ಪೂರೈಸಿ ಬ್ಯಾಚುಲರ್ ಆಫ್ ಡಿವಿನಿಟಿ ಡಿಗ್ರಿಗಾಗಿ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜು ಮಂಗಳೂರಿನಲ್ಲಿ ಶಿಕ್ಷಣವನ್ನು ಮುಂದುವರೆಸಿ ಬ್ಯಾಚುಲರ್ ಆಫ್ ಡಿವಿನಿಟಿ ನಂತರ ಮಾಸ್ಟರ್ ಆಫ್ ಥಿಯಾಲಜಿ ನಂತರ ವಿವಿಧ ಚರ್ಚುಗಳಲ್ಲಿ ಪಾಸ್ಟರ್ ಆಗಿ ಕಾರ್ಯನಿರ್ವಹಿಸಿದ ಇವರು ನಂತರ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದ ಇವರು ಪ್ರಸ್ತುತ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಮಾತಿಗಾಗಿ ಹಬ್ಬದ ಆಚರಣೆಯಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದಕ್ಕೆ ತನ್ನದೇ ಆದಂಥ ಪ್ರಾಮುಖ್ಯತೆ ಇದೆ. ಹಬ್ಬಕ್ಕೆ ನನ್ನ ದೃಷ್ಟಿಯಲ್ಲಿ 2 ಪ್ರಾಮುಖ್ಯ ಮುಖಗಳಿವೆ. ಒಂದು, ನಮಗೆ ಆಧ್ಯಾತ್ಮಿಕ ಭಕ್ತಿ ವರ್ಧನೆಯನ್ನು ಉಂಟು ಮಾಡುವಂಥ ಒಂದು ಆಚರಣೆ. ನಾವು ಹಬ್ಬವನ್ನು ಮಾಡುವ ಮೂಲಕ ಯಾವ ಹಬ್ಬವನ್ನು ಮಾಡುತ್ತೇವೆ ಮತ್ತು ಅದರ ಹಿಂದಿರುವ ಅರ್ಥವನ್ನು ಗ್ರಹಿಸಿ ನಾವು ಭಕ್ತಿಯಲ್ಲಿ ಬೆಳೆಯುವ ಹಾಗೆ, ಆಧ್ಯಾತ್ಮಿಕದಲ್ಲಿ ಬೆಳೆಯುವ ಹಾಗೆ ಈ ಆಚರಣೆ ನಮಗೆ ಸಹಾಯ ಮಾಡ್ತದೆ. ಅದೇ ಸಮಯದಲ್ಲಿ ಇದು ಪರಸ್ಪರರೊಂದಿಗೆ ಬಾಂಧವ್ಯವನ್ನು ಹೆಚ್ಚಿಸುವಂಥ ಹಬ್ಬ ಕೂಡ ಹೌದು. ಮೊದಲಿನ ಕಾಲದಲ್ಲಿ ಇಂತಹ ಸಾರ್ವಜನಿಕ ಹಬ್ಬದ ಆಚರಣೆಗಳು ಇರ್ತಿರಲಿಲ್ಲ. ಬದಲಾಗಿ ಆ ಆಚರಣೆಗಳು ಸ್ವಾಭಾವಿಕವಾಗಿ ನಮ್ಮ ವಠಾರಗಳಲ್ಲಿ ಇರ್ತಿತ್ತು. ಬೇರೆ ಬೇರೆ ಈಗ ಗಣೇಶ ಹಬ್ಬ ಸಮಯದಲ್ಲಿ ಇರುವ ಬೇರೆ ಧರ್ಮದವರೊಟ್ಟಿಗೆ ಆ ಹಬ್ಬವನ್ನು ಅವರು ಆಚರಿಸಿದರು, ಹಾಗೆ ಬೇರೆ ಧರ್ಮದವರು ಕೂಡ ಅದು ಆಚರಿಸಿದ್ರು. ಅಂತ ಹೇಳಿದರೆ ಹಬ್ಬಕ್ಕೆ ಜನರ ಪರಸ್ಪರ ಅನ್ಯೋನ್ಯತೆಯನ್ನು ವೃದ್ಧಿ ಮಾಡುವಂಥ ಪಾತ್ರವೂ ಇದೆ. ಇವತ್ತು ಕಾಲ ಬದಲಾಗ್ತಾ ಇದೆ. ನಾವು ಆಧ್ಯಾತ್ಮಿಕದಲ್ಲಿ ಬೆಳೆಯುವ ಬದಲಾಗಿ ನಾವು ನಮ್ಮ ಧಾರ್ಮಿಕತೆಯಲ್ಲಿ ಮಾತ್ರ ಬೆಳೆಯುತ್ತೇವೆ. ಅದರಿಂದ ಸಮಸ್ಯೆಗಳು ಬೆಳೆಯುತ್ತೇವೆ. ಗಣೇಶನ ಹಬ್ಬ ಆಚರಿಸುವ ಸಮಯದಲ್ಲಿ ಗಣೇಶ ದೇವರ ಮುಖ್ಯ ಒಂದು ಪಾತ್ರ ಅಂತ ಹೇಳಿದರೆ ಕಾಪಾಡುವಿಕೆ. ನಮ್ಮನ್ನು ಕಾಪಾಡುವ ದೇವರು ಗಣೇಶ ದೇವರು. ಇವತ್ತು ಮಾನವರಾದ ನಮ್ಮ ಮನೋಭಾವ ಬದಲಾಗಿದೆ. ದೇವರ ವಿಷಯದಲ್ಲಿ ಕೂಡ ಅನೇಕ ವೇಳೆ ನಾವು ಹೇಳ್ತೇವೆ ದೇವರನ್ನು ಕಾಪಾಡುವುದು ನಾವು ಅಂತ. ನಮ್ಮನ್ನು ಕಾಪಾಡುವ ದೇವರು ಎಂಬುದನ್ನು ಮರೆತು ಬಿಟ್ಟಿದ್ದೇವೆ. ಆದ್ದರಿಂದ ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತೇವೆ. ವಿಶೇಷ ನಮ್ಮನ್ನು ಕಾಪಾಡುವ ದೇವರು ಎಂಬುದಾಗಿ ಈ ಹಬ್ಬ ನಮಗೆ ಜ್ಞಾಪನ ಕೊಡಲಿ, ಆ ಮೂಲಕ ನಮ್ಮಲ್ಲಿ ಭಕ್ತಿ ವರ್ಧಲಿ ಎಂದು ಹೇಳಿ ಗಣೇಶ ಹಬ್ಬ ನಮ್ಮೆಲ್ಲರಿಗೆ ಆಶೀರ್ವಾದ ತರಲಿ ಎಂದು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಆತ್ಮೀಯರಾಗಿರುವಂತಹ ಗೌರವಾನ್ವಿತ UP ಕಾದರಂದಿದ್ದವರಿಗೆ ಬಂಟರಾಯನ ನಾಡೋರ ಮಾತೃ ಸಂಘ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಪರವಾಗಿ ಆತ್ಮೀಯ ಸ್ವಾಗತ ಸರ್. ಶ್ರೀಯುತ ತಿಮ್ಮಯ್ಯ ಶೆಟ್ಟಿ ಅಧ್ಯಕ್ಷರು ಬಂಟರ ಸಂಘ ಮೂಡಬಿದ್ರೆ, ಇವರು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀಯುತ ತಿಮ್ಮಯ್ಯ ಶೆಟ್ಟಿ ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿ. ಸಂಘದ ಗುರ್ಕಾರ್ಲು ಶ್ರೀಯುತ ಗೌರವಾನ್ವಿತ ಸ್ಪೀಕರ್ UT ಖಾದರ್ ಅವರಿಗೆ ಶ್ರೀಯುತ ಅಶ್ವತ್ಥಾಮ ಹೆಗಡೆ ದಯವಿಟ್ಟು ಮಿತ್ರ ಚಾವಡಿ ಬರ್ತದೆ. ನಮ್ಮ ಮಾತನ್ನಲ ಮೋಕೆದ ಜನಪ್ರತಿನಿಧಿಯಾದ ಉಳ್ಳಾಲ ಕ್ಷೇತ್ರಗಳು ನಿರಂತರವಾದ ಸಾಧನೆ ಮಾಡ್ತಿದೆ. ಇತ್ತೆ
ಕರ್ನಾಟಕದ ಗೌರವಾನ್ವಿತ ಸ್ಪೀಕರ್ ಆದ ಪುಣಚಿನ ಶ್ರೀಯುತ ಯು ಟಿ ಖಾದರ್ಗೆ ಅಶ್ವತ್ಥಾಮ ಹೆಗ್ಡೆ ನಮ್ಮ ಸಂಚಾಲಕರೇ ಶಾಲು ಪೊದ್ದಿದೆ ನಾನಾದಿಗೆ ಸಂದೇಶ ಅಂಚಿನ ನಮ್ಮ ಜಯಶ್ರೀ ಅಡ್ಡಿ ಅಂತ ಹೇಳಿ ಬಸ್ ಮಾಲಕರ ಸಂಘದ ಮಾಜಿ ಗುರುಕಾರರು ನಮ್ಮ ಆತ್ಮೀಯರಾದ ಪುಣಚಿನ ಜಯಶ್ರೀ ಅಡ್ಡಿ ಅಂತ ಹೇಳಿ ನೆಂಪಿನ ಕಾಣಿಕೆ ಕೊರಪಿನ ಮೂಲಕ ಗೌರವಾನ್ವಿತ ಸ್ಪೀಕರ್ ಮೇರೆನೆ ಈ ಪುರ್ಲುದ ಧಾರ್ಮಿಕ ಸಭೆಗೆ ಮೋಕ ಹಿಡಿದುಕೊಂಡಿದ್ದೀರಿ ಜಯಶ್ರೀ ಅಡ್ಡಿ ಅಂತ ಹೇಳಿ respected dignitaries on the dais and off the dais and dear participants. Happy season's greeting, happy Ganesh Chaturthi. It's been a privilege and honor to invite me at this function because it's very special. Actually, I joined Corporation Bank and this place is the birthplace of Corporation Bank. So it's a very special day and I'm very happy to be a part of this function and I'm very thankful for this warm felicitation. Yeah, actually after merger, now Corporation Bank becomes Union Bank and after merger with the positive synergies, now we have crossed the business of around 23 trillion and most of our branches are located at Bangalore and I think initially you only have supported our bank because it's a birthplace of bank and initially bank was started from here. I'm very thankful from the bottom of my heart and I request you to actually, if in case of any for any type of products like loans, MSME loans, retail loans, or in fact agriculture loans, we are always open and we are supporting the youth and we are supporting in case of any wealth management or if you want to don't want to take loan, in case of any liability products, we are there for all type of facilities are there. Thank you for inviting me. ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಮಯಡು ಗಂಗಾಧರ ತಿಲಕ್ ಆರು ನಮ್ಮ ಜನಕುಲಿನ ಹಿಂದೂ ಸಮಾಜವನ್ನು ಒಟ್ಟು ಮಲ್ತದ್ದು ಸ್ವಾತಂತ್ರ್ಯ ಹೋರಾಟಡು ಬರಡು ಪಂಪಿನ ಉದ್ದೇಶನದಿ ಒಂದು ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಣೆ ಮಲ್ತೊಂದು ಬರ್ತೀರಿ ಅವೇ ಪ್ರಕಾರ ಇತ್ಯ ಸ್ವಾತಂತ್ರ್ಯ ಅಂಡಲ್ಲ ಇದ್ರ ಬಕ್ಕಲ್ಲ ನಮ್ಮ ದೇಶದ ಮೂಲೆ ಮೂಲೆಡಿ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಣೆ ಮಲ್ಪುನೆ ನಮ್ಮ ತೋಂದುಲ್ಲ ಅಂಚನೆ ಈ ಬಂಡ್ ಸಮಾಜದಕಲು 14ನೇ ವರ್ಷಗಳು ಇಡೀ ಈ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಒಂದು ಕಾರ್ಯಕ್ರಮ ನಕಲು ಶತಮಾನೋತ್ಸವ ಪಿರಾವುಗಳ ಸೂರ್ಯಚಂದ್ರ ಪಣ್ಣುಮುಟ್ಟಲ ಇಂಚಿನ ಒಂಜಿ ಕಾರ್ಯಕ್ರಮವನ್ನು ಮಲ್ತೊಂದು ಉಪ್ಪಾಡು ಪಂಪಿನ ಒಂಜಿ ದೇವರ ಪ್ರಾರ್ಥನೆ ಮಲ್ತೊನ್ನುವೆ ಅಂಚನೆ ನಮ್ಮ ಇನಿ ತೂವೊಂದುಲ್ಲ ನಮ್ಮ ಸಮಾಜಡು ದುಂಬು ಒಂಜಿ 15 ವರ್ಷ 20 ವರ್ಷ ಪಿರಡು ನಮ್ಮ ಇಲ್ಲಡು ಪೊನ್ನು ಬಾಲ್ಯ ಮದ್ಮೆಗೆ ಬರ್ಪಿನ ಇತ್ತಿಂದ ಐಕ್ ಮದ್ಮೆ ಮಲ್ಪಡ ನಮ್ಮ ಹಿರಿಯಕ್ಕಳು ಭಾರಿ ಭಂಗ ಬರಂದಿತ್ತೀರು ಆಂಡ ಅವೇ ಪರಿಸ್ಥಿತಿ ಇನಿ ನಮ್ಮ ಇಲ್ಲಡು ನಮ್ಮ ಜವನೇರಿಗೆ ಮದ್ಮೆ ಮಲ್ಪಡಂಡ ಪೊನ್ನು ತಿಕ್ಕಂದೆ ಭಾರಿ ಭಂಗ ಮಲ್ತೊಂದಿಲ್ಲ ಪುಂಜೋಕುಲಿಗಿತ್ತ ಭಾರಿ ಬೇಗ ಮದ್ಮೆ ಹಾಪುಣ ಅಣ್ಣ ಆಂಜೋಕುಲಿಗೆ ಮದ್ಮೆನೇ ಆಪೂಜಿ ಅಂಚ ಎನ್ನೊಂಜಿ ವಿನಂತಿ ಕಡೆಗೆ ದೇವಣ್ಣ ಒಂದು ಸಮಾರಂಭಗಳು ಪಾತ್ರೆ ಕೂಡ ಪೋಪುಜಾನು ಮೂರು ಸೇರಿದ ದಯ ಮಲ್ತದ್ದು ನಮ್ಮ ದಾದ ಮಲ್ಪ ಬಂಡ ನಮ್ಮ ದಂಪತಿಲು ಜವನೇರು ಖಾಲಿ ಒಂಜಿ ಬಾಲೆಯನ್ನು ಮಲ್ತದ್ದು ಬಿಡುಪೇರು ನಮ್ಮ ಹಿರಿಯರು ಅಕಲೇಜಿ ಬುದ್ಧಿವಾದ ನೋಡಿ ದಯಬಂಡ ಮದ್ಮೇವೆ ಕಡಿಮೆ ಬಣ್ಣ ಒಂಜಿ ಮೂಜಿ ಜೋಕ್ಲೇನು ಮಲ್ಪುಡು ಆ ನಂತರ ಮಲ್ತಿಂದ ಸಮಾಜೋಡು ಒಂಜಿ ನಮ್ಮ ಸಮತೋಲನ ಬರ್ಪುಂಡು ನಮ್ಮ ಸಮಾಜಗೂ ಈ ಜೋಕುಲು ಮದ್ಮೆ ಮಲ್ಪನಿಕ್ಲ ಸಮಸ್ಯೆ ಬರವೊಂದು ಪಂಪಿನ ಒಂಜಿ ಪಾತೆರನ್ನು ಪಂಡುದು ಎಂಕ್ ಇನಿ ಅಜಿತನ್ನೇ ಮೂರನ್ನು ಫೋನ್ ಮಲ್ತುವುದು ಇರು ಬರಡು ಬಂಡುದು ಇಂಚೆನೆ ನೆಟ್ಟುದು ಮೂಲೊಂಜಿ ಲೇದಿರು ಎಂಕ್ ಒಂಜಿ ಪಾತೆರಲ್ಲ ಅವಕಾಶ ಕೊನ್ನೆಕ್ ನಿಕಲ ಸಂಘಟಕರಿಗೆ ವಿಶೇಷವಾದ ಅಜಿತನ್ಲಾಗ ನಮಸ್ಕಾರ ಪಂಡುದು ಧನ್ಯವಾದ ಪಂಡುದು ಎನ್ನೊಂಜಿ 2 ಪಾತೆರನ್ನು ಮುಗಿಪೆ ನಮ್ಮ ಜೊತೆ ಇದ್ದಾರೆ ಅವರಿಂದ ಅತಿಥಿ ಭಾಷಣ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರಿಂದ. ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ತನ್ನ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿ ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾಗಿರುವಂತಹ ಬಂಟರೆಯಾನೆ ನಾಡವರ ಮಹತ್ತ ಸಂಘದ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ವತಿಯಿಂದ ಏರ್ಪಡಿಸಲ್ಪಟ್ಟಂಥ 19ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಈ ಒಂದು ಅರ್ಥಪೂರ್ಣ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆ ಅತ್ಯಂತ ಆತ್ಮೀಯರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರುವಂತಹ
ಬಂಟರಿಯಾನೆ ನಾಡವ ಸಂಘದ ಅಧ್ಯಕ್ಷರು ಆಗಿರುವಂತಹ ಗೌರವಾನ್ವಿತ ಕೊಡಿಯಲ್ಗುತ್ತು ಶ್ರೀ ಅಜಿತ್ ಕುಮಾರ್ ಮಾಲೇರಿರವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಯೂನಿಯನ್ ಬ್ಯಾಂಕ್ನ ಮುಖ್ಯಸ್ಥಂತ ರಾಜೇಂದ್ರ ಅವರೇ, ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಂಥ ಪ್ರೊಫೆಸರ್ ಧರ್ಮರವರೇ, ಮೂಡದ ಅಧ್ಯಕ್ಷರಾಗಿರುವಂಥ ಸದಾಶಿವ್ ಉಲ್ಲಾಲ್ ಅವರೇ, ನಮ್ಮ ಸನ್ಮಿತರಾಗಿರುವಂತಹ ರವಿರಾಜ್ರವರೇ, ಅದೇ ರೀತಿ ನಮ್ಮ ರೆವರೆಂಡ್ ಫಾದರ್ ವಾಟ್ಸನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಸನ್ಮಿತ ವಿವೇಕ್ ಆಲ್ವಾರ್ ಅವರೇ, ಸಿಯಾದ ರಾಮಣ್ಣ ರೈ ಅವರೇ, ರಾಮ ಕೊರೆಗರವರೇ, ತಿಮ್ಮಪ್ಪ ಶೆಟ್ಟರ್ ಅವರೇ, ನಮ್ಮ ಆತ್ಮೀಯರ ಗೌರವಿತ ಉಲ್ಲಾಲ ಬಂಟರ ಸಂಘದ ಅಧ್ಯಕ್ಷರು, ಬಹುಶಃ ನನಗೆ ವಿಶೇಷವಾಗಿ ನನ್ನ ಸಲಹೆಗಳ ಮಾರ್ಗದರ್ಶನ ಅಂತ ನಮ್ಮ ಮುಖ್ಯ ರಾಮಕೃಷ್ಣ ಶಾಲೆಯ ಮುಖ್ಯ ಮಾಸ್ಟರ್ ರವೀಂದ್ರ ರೈ ಅವರೇ, ಅದೇ ರೀತಿ ನಮ್ಮ ಜೊತೆ ಈಗ ಇರುವಂತಹ ಗೌರವಾನ್ವಿತ ಲಕ್ಷ್ಮಣ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂತಹ ಗೌರವರಾಗಿರುವಂಥ ಡಾಕ್ಟರ್ ರಾಮಚಂದ್ರ ರಾವ್ರವರೇ, ಮುಂದಿರುವ ಎಲ್ಲ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಈ ಒಂದು ಸಂಸ್ಥೆಯ ಎಲ್ಲ ನಮ್ಮ ಪದಾಧಿಕಾರಿ ವರ್ಗದವರೇ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಪ್ರತಿಯೊಂದು ಹಿತೈಷಿ ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಭಾಳಷ್ಟು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮ ಏನು ತಮ್ಮ ಬನ್ಸಾಶ ನಡೀತಿದೆಯಾ, ಒಂದು ಸಹೋದರನಾಗಿ ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತು ದೇವರ ಆಶೀರ್ವಾದ ಪಡೆದುಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಪಡೆದು ಬಹುಶಃ ನಿಮ್ಮ ಜೊತೆ ಸೇರುವಂಥ ಅವಕಾಶ ನಮಗಿತ್ತು ದೇವರು ಒದಗಿಸಿಕೊಟ್ಟಿದ್ದಾನೆ. ಈ ವರ್ಷವೂ ಕೂಡ ಇವತ್ತು ನಿಮ್ಮ ಜೊತೆ ಸೇರಿಕೊಳ್ಳುವಂಥ ಭಾಗ್ಯ ನನಗೆ ದೇವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರುವವರ ನಿಮ್ಮೆಲ್ಲರ ಹಿರಿಯರ, ನನ್ನ ಮುಂದಿರೋ ಗುರು ಹಿರಿಯರ ನಿಮ್ಮೆಲ್ಲರ ಆಶೀರ್ವಾದ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಪವಿತ್ರವಾದ ದಿನದಲ್ಲಿ ಬಹುಶಃ ತಮ್ಮ ಪಾವಿತ್ರ ಮತ್ತು ಶ್ರದ್ಧಾಪೂರ್ವಕವಾಗುವಂಥ ಈ ಧಾರ್ಮಿಕ ಕಾರ್ಯಕ್ರಮ ಮತ್ತು ನಿಮ್ಮ ಶ್ರದ್ಧಾಪೂರ್ವಕ ಪ್ರಾರ್ಥನೆಯಲ್ಲಿ ನಮ್ಮನ್ನು ಕೂಡ ಸೇರಿಸಿ ನಮ್ಮ ಗ್ರಾಚಾರ ಕೂಡ ದೂರ ಆಗಲಿ ಅಂತ ಹೇಳಲಿಕ್ಕೆ ನಾನು ನಿಮಗೆ ಬಯಸ್ತೇನೆ. ಬಹುಶಃ ನಾನು ಡಾಕ್ಟರ್ ಅಜಿತ್ ಕುಮಾರ್ ಮಾಲಾಡಿ ಅವರನ್ನು ಮತ್ತು ಇಡೀ ತಂಡದವರು ಬಹುಶಃ ಪ್ರತಿ ವರ್ಷವೂ ಕೂಡ ಇಂಥ ಕಾರ್ಯ ಹಮ್ಮಿಕೊಳ್ಳುವ ಮೂಲಕ ಇವತ್ತು ಬಹುಶಃ ಎಲ್ಲ ಯುವಕರಿಗೆ, ಯುವ ಜನಾಂಗಕ್ಕೆ, ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ರೀತಿಯ ಸರ್ವಧರ್ಮದವನ್ನು ಕರೆಸಿಕೊಂಡು ನಮ್ಮ ಕಾರ್ಯ ಹಮ್ಮಿಕೊಳ್ಳುವ ಮುಖಾಂತರ ಇದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ, ಬಹುಶಃ ಈ ಎಲ್ಲ ಕಾರ್ಯಕ್ರಮವು ಕೂಡ ನಮ್ಮ ಸಮಾಜದ ಯುವ ಜನಾಂಗ ಮತ್ತು ಈ ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಇನ್ನುಟ್ಟಿ ಬರುವವರಿಗೆ ನಮ್ಮ ಊರಿನ ಪರಂಪರೆ, ಸಂಸ್ಕೃತಿ, ಆಚಾರ, ವಿಚಾರ, ಸೌಹಾರ್ದತೆಯನ್ನು ತಿಳಿಸಿಕೊಡುವಂಥ ಒಂದು ದೊಡ್ಡ ಮಟ್ಟದ ತಮ್ಮ ಈ ಸಂಸ್ಕೃತಿಯನ್ನು ಯಂಗ ಜನ್ರೇಷನ್ಗೆ ಇದನ್ನು ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ಬಹುಶಃ ಇಂಥ ಇಲ್ಲಿಯ ಕಾರ್ಯಕ್ರಮ ಭಾಗವಹಿಸಿ ಯುವ ಜನಾಂಗ ಯಾರಿದೆ, ವಿದ್ಯಾರ್ಥಿ ಯಾರಿದ್ದಾರೆ, ಇದರಲ್ಲಿ ಭಾಗವಹಿಸುವ ಮುಖಾಂತರ ಮುಂದೆ ಅವರು ದೊಡ್ಡವರಾದಂಥ ಸಂದರ್ಭದಲ್ಲಿ ಈ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ವರ್ಗಾಯಿಸಿಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಖಂಡಿತವಾಗಿ ಯುವ ಜನಾಂಗ ಮಾಡ್ತಾರೆ. ಅದಕ್ಕಾಗಿ ಇದೊಂದು ಧಾರ್ಮಿಕತೆ ಮತ್ತು ಒಂದು ಪಾವಿತ್ರತೆಯ ನಮ್ಮ ಸಂಸ್ಕೃತಿಯನ್ನು ಯುವ ಜನಾಂಗ ವರ್ಗಾಯಿಸುವ ಒಂದು ಅತಿ ಅಗತ್ಯವಾದ ಮತ್ತು ಅತ್ಯಮೂಲ್ಯವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ಯಾಕಂತ ಹೇಳಿದರೆ ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶ ಕೂಡ ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಭಾಳಷ್ಟು ದೇಶಕ್ಕೆಲ್ಲ ಹೋಗಿರ್ಬೋದು, ನಾನು ಕೂಡ ಭಾಳಷ್ಟು ದೇಶ ಹೋಗಿದ್ದೇನೆ, ಇನ್ನು ಕೂಡ ಹೋಗ್ಲಿಕ್ಕೆ ಕೂಡ ಇದೆ. ಎಲ್ಲಿ ಹೋದರೂ ಕೂಡ ಒಂದು 2 ದಿವಸ 3 ದಿವಸ ಮತ್ತೆ ನಮಗಿಂತ ನಮ್ಮ ಭಾರತ ಆಗ್ಬೋದು, ನಮಗೆಲ್ಲ ಕೂಡಲೇ ನಾವು ಅದಕ್ಕೆ ಅಂತ ಈ ಒಂದು ಸ್ವಭಾವ ಎಲ್ಲರಿಗೆ ಬಂದೇ ಬರ್ತದೆ. ಅಲ್ಲಿ ನೋಡಿ ನಿಮಗೆ ಜಾಸ್ತಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಆ ಊರಲ್ಲಿ ಬೇರೆ ದೇಶದಲ್ಲೆಲ್ಲ ವರ್ಷಕ್ಕೆ 1 ಹಬ್ಬ 2 ಹಬ್ಬ, ಇದರಲ್ಲಿ ತಪ್ಪಿದರೆ 3 ಹಬ್ಬ, ಮತ್ತು ಅಲ್ಲಿ ಒಟ್ಟಿಗೆ ಸೇರೋಂಥ ಅವಕಾಶನೇ ಇಲ್ಲ. ನಮ್ಮ ದೇಶದಲ್ಲಿ ನಮಗೆ 3 ಹಬ್ಬ, ಒಂದೇ ದಿವಸದಲ್ಲಿ 3 ಹಬ್ಬ ಸಿಕ್ಕುವಂಥ ಅವಕಾಶ ಇವತ್ತು ಆಗ್ತದೆ. ಎಲ್ಲ ಎಲ್ಲಕ್ಕೂ ನಮಗೆ ಸೇರುವಂಥ ಅವಕಾಶ, ಪರಸ್ಪರ ಬೆಳೆಸಿಕೊಳ್ಳಲಿಕ್ಕೆ, ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಒಂದು ವಿಶ್ವಾಸಪರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬಹುಶಃ ನಾವು ಅತ್ಯುತ್ತಮವಾದ ಒಂದು ವಿಶೇಷವಾದ ಒಂದು ದೇಶದ ನಾವು ಇವತ್ತು ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದೇ ಈ ದೇಶ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ವಿವಿಧತೆಯಲ್ಲಿ ಏಕತೆ ಇರುವುದೇ ಅದು ನಮ್ಮ ದೌರ್ಬಲ್ಯ ಅಲ್ಲ, ಅದು ನಮ್ಮ ದೇಶದ ದೊಡ್ಡ ಶಕ್ತಿ. ಅದನ್ನು ನಾವು ಉಪಯೋಗಿಸಿಕೊಂಡು ಮುಂದೆ ಹೋಗುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ಯಾಕಂತ ಹೇಳಿದರೆ ಇವತ್ತು ನಮ್ಮ ಈ ಶಕ್ತಿ ಅಂತ ಯಾವುದಂತ ಹೇಳಿದರೆ ನಮ್ಮ ಬಲಿಷ್ಠತೆ ಶಕ್ತಿ ಅಲ್ಲ, ಸೌಹಾರ್ದತೆ ನಮ್ಮ ದೇಶದ ಮತ್ತು ನಮ್ಮ ಸಮಾಜ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೌಹಾರ್ದತೆ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ, ಭಿನ್ನಾಭಿಪ್ರಾಯ ಇರಲಿಕ್ಕೆ ಬಾರ್ದಂತಲ್ಲ. ಭಿನ್ನಾಭಿಪ್ರಾಯ ದೂರ ಇಟ್ಟು ನನ್ನದು ಅಭಿಪ್ರಾಯ ಕರೆಕ್ಟ್ ಅಂದರೆ ಸೌಹಾರ್ದ ಸಾಗಲಿಕ್ಕೆ ಇಲ್ಲ. ಸೌಹಾರ್ದ ಅಂತ ಹೇಳಿದರೆ ಎಲ್ಲ ಭಿನ್ನಾಭಿಪ್ರಾಯ ಮಧ್ಯೆ ನಾವು ಇದ್ದು ಆ ಭಿನ್ನಾಭಿಪ್ರಾಯ ಬಗ್ಗೆ ನಾವು ಚರ್ಚಿಸಿ ಅದನ್ನು ನಾವು ಸ್ವೀಕರಿಸಿಕೊಂಡು ಗೌರವಿಸಿಕೊಂಡು ಪರೊಬ್ಬರನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಒಗ್ಗಟ್ಟಿನಿಂದ ನಾವು ಭಾರತೀಯರೆಂಬ ನಾವು ಒಗ್ಗಟ್ಟಿನ ಏಕತೆಯಿಂದ ನಡೀತೇವೆಲ್ಲ, ಅದು ನಿಜವಾದ ಸೌಹಾರ್ದ ಮತ್ತು ನಮ್ಮ ಶಕ್ತಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು.
ಅಂತಹ ಒಂದು ದೊಡ್ಡ ಮಟ್ಟದ ಮನಸ್ಸಿಗೆ ಈ ಕಾರ್ಯಕ್ರಮ ಕೂಡ ದೊಡ್ಡ ಮಟ್ಟದ ಒಂದು ಶಕ್ತಿ ಮತ್ತು ಒಂದು ಪ್ರೋತ್ಸಾಹ ಇವತ್ತು ಕೊಡ್ತದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿ ಆಗಲಿ. ನಾನೆಲ್ಲ ಯುವ ಜನಾಂಗ ಹೇಳೋದಿಷ್ಟೇ, ನಮಗೆ ಹಿರಿಯರು ನಮ್ಮ ಗೌರವವನ್ನು ಉಳಿಸಿಕೊಂಡು ನಮಗೆ ನಮ್ಮ ಜಿಲ್ಲೆಗೆ ಬೇಕಾದಷ್ಟು ಗೌರವ ತಂದು ಇವತ್ತು ಕೊಟ್ಟಿದ್ದಾರೆ. ಯುವ ಜನಾಂಗದ ನಮ್ಮ ಜವಾಬ್ದಾರಿ ಏನಂತ ಹೇಳಿದರೆ, ಇನ್ನಷ್ಟು ಅತ್ಯುತ್ತಮವಾದ ಸಮಾಜ ಇವತ್ತು ನಿರ್ಮಾಣ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಅತ್ಯುತ್ತಮವಾದ ಕರಾವಳಿ ಮತ್ತು ನಮ್ಮ ಕರ್ನಾಟಕದ ಅತ್ಯುತ್ತಮವಾದ ಪ್ರದೇಶ ನಿರ್ಮಾಣ ಮಾಡಿಕೊಟ್ಟು ಹೋಗೋ ಜವಾಬ್ದಾರಿ ಅದು ನಮ್ಮನ್ನೆಲ್ಲ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಎಲ್ಲ ಕಾರ್ಯಕ್ರಮ ಇದು ಸಮಾಜಕ್ಕೆ ದೇಶಕ್ಕೆ ಪೂರಕವಾಗುವಂಥ ದೊಡ್ಡ ಮಟ್ಟದ ಪಾವಿತ್ರತೆ ಇವತ್ತು ಕಾರ್ಯಕ್ರಮ ಇವತ್ತು ಆಗ್ತಾ ಇವತ್ತು ಬಂದಿದೆ. ಅದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಾನು ಯಾವಾಗಲೂ ನನ್ನ ಮಿತ್ರರಲ್ಲಿ ನನ್ನ ಕ್ಷೇತ್ರದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಒಬ್ಬರು ಅರ್ಥ ಮಾಡಿಕೊಂಡು ನಾವು ಸರಿಯಾಗಿ ನಾವು ಹೋಗುವಂಥ ವ್ಯವಸ್ಥೆ ನಾವು ಎಲ್ಲ ಮಾಡಬೇಕಂತೇಳಿ ಪ್ರತಿಯೊಂದು ಸಂದರ್ಭ ಕೂಡ ನಾನು ಹೇಳುವುದಿದ್ದೆ. ಅದಕ್ಕಾಗಿ ನಾನು ಯಾವಾಗಲೂ ಉದಾಹರಣೆ ಕೊಡ್ತಾ ಇರ್ತೇನೆ. ಒಂದು ಗಂಡ ಹೆಂಡತಿ ಮದುವೆ ಆಗಿ ಒಂದು ಬಾಡಿಗೆ ಮನೆಗೆ ಬಂದರಂತೆ. ಅಲ್ಲಿ ಬಾಡಿಗೆ ಮನೆಗೆ ಬಂದಾಗ ಬೆಳಿಗ್ಗೆ ಊಟ ಬ್ರೇಕ್ಫಾಸ್ಟ್ ಇಡುವಾಗ ಈ ಹೆಂಡತಿ ಡೈಲಿ ಬಂದು ಪಕ್ಕದ ಮನೆಯವರನ್ನು ತೋರಿಸಿ ನೋಡಿ ಯಾವ ಕೂಡ ಮಣ್ಣಾಗಿದೆ ಅಂತ ಡೈಲಿ ಇದನ್ನೇ ಗಂಡನಿಗೆ ಬಂದು ಹೇಳುದು. ದಿವಸ ರೊಚ್ಚಿಯ ಚಹಾ ಕುಡಿಯುವಾಗ ಒಂದು ದಿವಸ ನೋಡುವಾಗ ಭಾಳ ಕ್ಲೀನ್ ಕಾಣ್ತದಂತೆ. ಹೆಂಡತಿ ಬಂದು ಹೇಳ್ತಲ್ಲಂತೆ ಚಹಾ ಇರುವಾಗ, ಇದು ನಾವೇನ ಮಾತಾಡಿದವ್ರಿಗೆ ಯಾರು ಹೇಳಿರಬೇಕು ಅಥವಾ ನಾವು ಮಾತಾಡಿದವರಿಗೆ ಕೇಳಿರಬೇಕು, ಇಲ್ಲದ ಇವತ್ತು ಭಾಳ ಕ್ಲೀನಾಗಿ ಇವತ್ತು ಕಾಣ್ತಾ ಇದೆ, ಇಷ್ಟು ಕ್ಲೀನ್ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ. ಗಂಡ ಹೇಳ್ತಾನಂತೆ, ನಾವು ಯಾರು ಕೂಡ ಅವರಿಗೆ ನಾವು ಮಾತಾಡೋದಲ್ಲಿ ನಾವು ಹೋಗಿ ಹೇಳೂ ಇಲ್ಲ, ನಾವು ಮಾತಾಡಿದ್ದು ಅವ್ರಿಗೆ ಅಲ್ಲಿ ಕೇಳೂ ಕೂಡ ಇಲ್ಲ. ಆದರೆ ನಮ್ಮ ಗ್ಲಾಸಲ್ಲಿ ತುಂಬ ಮಣ್ಣಿತ್ತು, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದೆ, ಆಗ ಭಾಳ ಕರೆಕ್ಟಾಗಿ ಕಾಣ್ತದೆ ಅಂತ ಹೇಳಿಕೊಂಡು. ಆದ ಕಾರಣ ನಾವು ಬಹುಶಃ ಎಲ್ಲರೂ ಕೂಡ ಒಬ್ಬರೊಬ್ಬರು ಬಹುಶಃ ನಮ್ಮ ವಿಚಾರನ ಅರ್ಥ ಮಾಡಿಕೊಂಡು ಆತ್ಮಾವಲೋಕನ ಮಾಡಿಕೊಂಡು ವಿಶ್ವಾಸ ಬರ್ತಾ ಸಮಾಜ ಕಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದೆ ಹೋಗುವ. ಎಲ್ಲ ನಮ್ಮ ಹಿರಿಯರು ನಿಮಗೆಲ್ಲರಿಗೂ ನಮಗೆ ಮಾರ್ಗದರ್ಶಕರಾಗಿ ಮುಂದಿರುವಂಥ ಅವಕಾಶತ್ತಾಗಲಿ. ನಾನು ಅದನ್ನೇ ಬಂದಾಗಲೇ ಹೇಳಿದೆ ಅಜ್ಜನ ಹತ್ರ, ಒಮ್ಮೆ ಕೂತ್ಕೊಂಡು ನಮ್ಮೆಲ್ಲ ಜಿಲ್ಲೆಯ ನಮ್ಮೆಲ್ಲ ಜಾತಿ ಧರ್ಮದ ಹಿರಿಯರು ಪ್ರಮುಖ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ನಾವು ಇಡೀ ರಾಜ್ಯದಲ್ಲೇ ಒಂದು ಉತ್ತಮವಾದ, ಈಗ ನಾವು ಉತ್ತಮವಾಗಿದ್ದೇವೆ, ಆ ಬೇರೆಯವರು ನಮ್ಮನ್ನು ಟೀಕಿಸಿದ ರೀತಿಯಲ್ಲಿ ಬೇರೆ ರಾಜ್ಯದವರು ನಮ್ಮನ್ನು ಬಹುಶಃ ಕಪ್ಪು ಚುಕ್ಕೆಲ್ಲದ ರೀತಿಯಲ್ಲಿ ತೋರಿಸಲಿಕ್ಕೆ ಮತ್ತು ನಮ್ಮ ಇಡೀ ರಾಜ್ಯ ಮತ್ತು ನಮ್ಮ ಜಿಲ್ಲೆ ಬಗ್ಗೆ ಗೌರವ ಬರುವಂಥ ಕೆಲಸ ಬರಲಿಕ್ಕೆ ನಾವೆಲ್ಲ ಏನೆಲ್ಲ ಒಂದು ಚರ್ಚೆ ಮಾಡಬೇಕಾ, ಅದೆಲ್ಲವೂ ಕೂಡ ಒಂದು ಅತ್ಯುತ್ತಮವಾದ ಚರ್ಚೆ ನಾವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಅದಕ್ಕೆ ಬಹುಶಃ ಇವತ್ತು ಮುಂದೆ ಬರಬೇಕು. ಅದೆಲ್ಲ ನೇತೃತ್ವವನ್ನು ಬಹುಶಃ ತಾವುದನ್ನು ಇದು ಅತ್ಯಂತ ಹಿರಿಯರಾಗಿದ್ದು ಅತ್ಯಂತ ಅನುಭವಿಸ್ತರಾಗಿದ್ದು ಎಲ್ಲ ವಿಚಾರ ನಿಮಗೆ ನಾವು ಗೊತ್ತಿದೆ, ನಾವು ಹೇಳಬೇಕಂತಿಲ್ಲ, ಎಲ್ಲ ಸಂವಾದ ತಗೊಂಡು ಹೋಗುವಂಥ ಶಕ್ತಿ ಕೂಡ ಇದೆ. ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಅದಕ್ಕೆ ಒಂದು ಪ್ರೇರಣೆ, ಒಂದು ಪ್ರೋತ್ಸಾಹದ ಕಾರ್ಯಕ್ರಮ, ಒಂದು ಧಾರ್ಮಿಕ ಶ್ರದ್ಧಾ ಆಗಲಿ ಅಂತ ನಾನು ಕೇಳಿಕೊಳ್ತಾ, ನನ್ನ ಕಾರ್ಯಕ್ರಮ ಇವತ್ತು ನಾಳೆ ಇತ್ತು, ಅದು ನಾನು ನಾಳೆ ಊರಲ್ಲಿ ಇದ್ದೇನಾ ಇಲ್ವಂತ ಇವತ್ತು ಗೊತ್ತಿರಲಿಲ್ಲ. ಅದಕ್ಕಾಗಿ ನಾನು ಅಜಿತ್ನ ಹೇಳಿದೆ ಫೋನ್ ಮಾಡಿದಾಗ, ಒಂದು ದಿವಸ ಖಂಡಿತವಾಗಿ ನಾನು ಬಂದು ಹೋಗ್ತೇನೆ ಅಂತೇಳಿ. ಅದಕ್ಕಾಗಿ ಬಹುಶಃ ವಿಶೇಷವಾಗಿ ನಾನು ಅಜಿತಣ್ಣನವರಿಗೆ ಇಡೀ ನಮ್ಮ ಸಮಿತಿ ಸದಸ್ಯತೆ ನಿಮಗೆಲ್ಲರಿಗೂ ಕೂಡ ವಿಶೇಷ ಕೃತಜ್ಞತೆ ಸಲ್ಲಿಸಿಕೊಂಡು, ಪ್ರತಿ ವರ್ಷ ಕೂಡ ತಾವು ಆಹ್ವಾನಿಸ್ತೀರಿ, ಪ್ರತಿ ವರ್ಷ ಕೂಡ ನಾನು ಬಂದು ಬಹುಶಃ ನಮ್ಮ ಇಲ್ಲಿಯ ಆ ಒಂದು ಆಶೀರ್ವಾದ ಪಡೆಯುವಂಥ ಅವಕಾಶ ಆಗಿದೆ. ಮತ್ತು ನಾನು ಎಷ್ಟು ಸಲ ಬಂದಿದ್ದೇನೆ ಅಷ್ಟು ಸಲ ನನ್ನ ಪವರ್ ಜಾಸ್ತಿ ಆಗಿದೆ ಹೊರತು ನನ್ನ ಪವರ್ ಇಲ್ಲಿ ಕೂಡ ಕಡಿಮೆ ಆಗಲಿಲ್ಲ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲರೂ ಕೂಡ ಅತ್ಯಂತ ಸಂತೋಷದ ಆ ಒಂದು ಸಂಭ್ರಮ ದಿನಾಚರಣೆ ಸರ್ವರಿಗೂ ಕೂಡ ಬರಲಿ ಅಂತ ನಾನು ಹೇಳಿಕೊಳ್ತಾ, ಯಾಕೆ ನಾನು ಎಲ್ಲ ಯುವಕರಿಗೆ ಒಂದೇ ಹೇಳಿ ಮಾತು ಮುಗಿಸುವಂಥದ್ದು. ನಾನು ಎಲ್ಲ ಯುವಕರಿಗೆ ಹೇಳ್ತೇನೆ, ಹಿರಿಯರಿಂದ ಧಾರ್ಮಿಕ ಮುಖಂಡರಿಂದ ಇನ್ನು ಉತ್ತಮ ಎಷ್ಟು ನಿಮಗೆ ಆಶೀರ್ವಾದ ಪಡೆಯೋಕ್ಕೆ ಸಾಧ್ಯವಿದೆಯಾ ಅಷ್ಟು ಆಶೀರ್ವಾದ ಪಡೆಯುವಂಥ ಮನೋಭಾವವನ್ನು ಯುವ ಜನಾಂಗ ಇವತ್ತು ಹಮ್ಮಿಕೊಳ್ಬೇಕಂತೇಳಿ. ಯಾಕಂತ ಹೇಳಿದರೆ ನಾನು ಸ್ಟಾರ್ಟಿಂಗ್ ಎನಿಸಿದ್ದೆ, ಒಂದು ನಮ್ಮ ಗುರಿ ಯಶಸ್ವಿ ಆಗಬೇಕಾದ್ರೆ ಅಥವಾ ನಾವು ಯಶಸ್ವಿ ಆಗಬೇಕಾದ್ರೆ ಒಂದು 80% ಹೋರಾಟ ಮಾಡಬೇಕು, 80% ಇಸ್ ಅವರ್ ಸ್ಟ್ರಗಲ್ ಮತ್ತು 20% ಬ್ಲೆಸ್ಸಿಂಗ್ಸ್ ಅಂತ ನಾನು ಆಲೋಚನೆ ಮಾಡಿದ್ದೆ. ಆದರೆ ನನಗೆ ಈಗೆಲ್ಲ ಒಂದು ಗೊತ್ತಾಗಿದೆ, ಅದು 80% ಬ್ಲೆಸ್ಸಿಂಗ್ಸ್ ಮತ್ತು 20% ಸ್ಟ್ರಗಲ್ ಅಂತೇಳಿ. ಸೊ 80% ಹಿರಿಯರ ಆಶೀರ್ವಾದ ಇದ್ದರೆ ಮಾತ್ರ ನಮ್ಮ ಒಂದು ಸ್ಟ್ರಗಲಿಗೆ ಕರೆಕ್ಟಾಗಿ ಅದು ಯಶಸ್ವಿ ಆಗ್ತದೆ. ಇಲ್ಲ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಕಡೆಯ ಗಳಿಗೆಯಲ್ಲಿ ಗ್ರಾಚಾರ ಇರೋದೇ ಒಂದು ಅಲ್ಲಿ ಮಿಸ್ ಆಗಿ ಬಿಡ್ತದೆ. ನಮಗೆ ಯಾವಾಗ ಹಿರಿಯರೆಲ್ಲ ಆಶೀರ್ವಾದ ಇದೆ, ನಾವು ಉತ್ತಮವಾಗಿ ನಮ್ಮ ಸ್ವಚ್ಛ ಮಾಡಿಸಿದ್ದೇವ, ನೀವು ಅರಷ್ಟಿಗೆ ಹೋಗಿ ಆಟೋಮೆಟಿಕಲಿ ಬಂದು ನಿಮ್ಮನ್ನು ಅದು ಮುಟ್ಟಿಸುವಂಥ ಕೆಲಸ ಇವತ್ತು ಆಗ್ತದೆ. ಆಗ ಎಲ್ಲ ಯುವಕರಿಗೆ ಬಹುಶಃ ಹಿರಿಯರ ಆ ಒಂದು ಧಾರ್ಮಿಕ ಮುಖಂಡ ಹಿರಿಯರ ಗುರಿ ಎಲ್ಲರ ಆದಷ್ಟು ಆಶೀರ್ವಾದ ಪಡೆಯುವಂಥ ಒಂದು ವ್ಯಕ್ತಿತ್ವ ನಾವು ಎಲ್ಲ ರೂಪಿಸ್ಕೊಳ್ಬೇಕಂತ ಕೇಳಿಕೊಳ್ತಾ, ಮತ್ತೊಮ್ಮೆ ವೇದಿಕೆ ಮೇಲೆ ಉಪಸ್ಥಿತ ನಿಮ್ಮೆಲ್ಲರ ನನ್ನ ಮುಂದಿರೋ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು, ನಿಮ್ಮ ಈ ಒಂದು ಸಂಸ್ಥೆ ಇದು ಅತ್ಯಂತ ಹಳೆಯದಂಥ ಸಂಸ್ಥೆ, ಎಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಆಲದ ಮರ. ಇದನ್ನು ನೋಡಿ ಬೇರೆ ಭಾಳಷ್ಟು ಇವತ್ತು ಸಂಘ ಸಂಸ್ಥೆಯನ್ನು ಕಟ್ಟಿದ್ದು 100ಕ್ಕಿಂತಲೂ ಅಧಿಕ ವರ್ಷ ಇರುವಂಥ ಒಂದು ಸಾಮಾಜಿಕ ಸಂಸ್ಥೆ ಇದ್ದರೆ ಅದು ಬಂಟರೇವಣೆ ನಾಡರ ಸಂಘ ಇಡೀ ರಾಜ್ಯದಲ್ಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು.
ಏನಾದರೂ ನಮ್ಮ ಸಂದರ್ಭದಲ್ಲಿ ನಮಗೆ ನಿಮ್ಮ ಸಲಹೆ ಕೂಡ ಅಗತ್ಯ, ನಮ್ಮಿಂದ ನಮಗೆ ಸಹಕಾರ ಬೇಕಿದೆ. ಆ ಮುಂದೆ ನಿಂತು ನಾವು ಸೋದರನಾಗಿ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಕೂಡ ನಾನು ಇವತ್ತು ಹೇಳಿಕೊಂಡು ನಿಮಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ವಿದ್ದರೂ ಕೂಡ ನಮ್ಮೆಲ್ಲರ ಮೇಲೆ ಪ್ರೀತಿ ಇಟ್ಟು ಆಗಮಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಯುತ ಸನ್ಮಾನ್ಯ UT ಖಾದರ್ ಸಭಾಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಧಾನಸಭೆ, ಇವರನ್ನು ಅತ್ಯಂತ ಅಭಿಮಾನದಿಂದ ವಂದನೆಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇವೆ. ಆತ್ಮೀಯ ಬಂಧುಗಳೇ, ಈ ಧಾರ್ಮಿಕ ಸಭೆಯ ಬೊಕ್ಕ ಒಂದು ಅದ್ಭುತ ಕಾರ್ಯಕ್ರಮ ಈ ಭವ್ಯ ವೇದಿಕೆಯಲ್ಲಿ ಮೂರ್ದು ಬರಲು ಲಾಸ್ಯ 2025 ರಾಷ್ಟ್ರೀಯ ಮಟ್ಟದ ಬಂಟ ಕಲಾವಿದರ ನೃತ್ಯ ಸ್ಪರ್ಧೆ ಸುಮಾರು 80 ತಂಡಗಳು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ 80 ಬಂಟ ಸಮಾಜದ ತಂಡಗಳು ನೆಟ್ಟು ಪಾಲ್ಪಡೆಯಲ್ಲ ಲಾಸ್ಯ